ನಮ್ಮ ಸೃಷ್ಟಿಯ ಮೇಲೆ ನಮಗೆ ಅಧಿಕಾರ ಮುಚ್ಚಿರುವ ನಮ್ಮ ಪ್ರಭು ನಿಮ್ಮೊಡನೆ ಇರಲಿ. ಪ್ರಿಯರೇ, ಮನುಷ್ಯರಾಗಿ ಜನಿಸಿದ ದೇವಕುಮಾರ ಯೇಸು ಕ್ರಿಸ್ತರು ಒಬ್ಬ ಬಡಗಿ ಮನೆಯಲ್ಲಿ ಬೆಳೆಯುವುದರ ಮೂಲಕ ಶ್ರಮಜೀವಿಯಾದರು. ನಾವು ಮಾಡುವ ಕೆಲಸಕ್ಕೆ ಒಂದು ಘನತೆ ಇತ್ತು. ಎಲ್ಲ ಕುಶಲಕರ್ಮಿಗಳನ್ನು, ಕಾರ್ಮಿಕರ ಶ್ರಮವನ್ನು ವಿಶೇಷವಾಗಿ ಆಶೀರ್ವದಿಸಿ ನಮ್ಮ ದುಡಿಮೆಗೆ, ಶ್ರಮಕ್ಕೆ ಶ್ರೇಷ್ಠತೆ ನೀಡಿ ನಮ್ಮ ಬೆವರಿಗೆ ತಕ್ಕ ಫಲವನ್ನು ನೀಡುತ್ತಾರೆ. ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಪ್ರೀತಿಯಾದ ಗೌರವದಿಂದ ಮಾಡಿದಾಗ ಅದನ್ನೇ ನಮ್ಮ ಕಾಣಿಕೆಯನ್ನಾಗಿ ದೇವರಿಗೆ ಅರ್ಪಿಸುತ್ತೇವೆ. ನಮ್ಮ ಶ್ರಮ ಮತ್ತು ದುಡಿಮೆಯ ಮೂಲಕ ದೇವರ ಶ್ರೇಷ್ಠ ಕಾರ್ಯದಲ್ಲಿ ಪಾಲುಗಾರರಾಗಿ ನಮ್ಮ ಬದುಕನ್ನೇ ಪರಿಶುದ್ಧತೆಯ ಹಾದಿಗೆ ಕೊಂಡೊಯ್ಯುತ್ತೇವೆ. ಈ ನಮ್ಮ ಶ್ರಮ ಮತ್ತೊಬ್ಬರಿಗೆ ಸಹಾಯ ಮಾಡಲು ನಮ್ಮನ್ನು ಪ್ರೇರೇಪಿಸುವ ಪವಿತ್ರ ಕಾರ್ಯವಾಗಿರುತ್ತದೆ ಹಾಗೂ ಪ್ರಭು ಕ್ರಿಸ್ತರ ರಕ್ಷಣಾ ಕಾರ್ಯದಲ್ಲಿ ನಾವು ಭಾಗಿಯಾಗುತ್ತೇವೆ. ಬೇರೆ ಇಂದು ನಾವು ಇಲ್ಲಿ ಉದ್ಘಾಟನೆ ಮಾಡುವಂತಹ ಈ ಒಂದು ಕಚೇರಿ ನಮ್ಮ ಮ್ಯಾಕೋ ಸಂಸ್ಥೆಯ ಒಂದು ನಮ್ಮ ಈ ನಾಡಿಗೆ ಒಂದು ಉತ್ತಮ ಜನರಿಗೆ ನೆರವು ನೀಡುವಂಥ ಒಂದು ಸಂಸ್ಥೆಯಾಗಿ ಬೆಳೆಯಲಿ. ಇಲ್ಲಿ ನಡೆಯುವಂಥ ಎಲ್ಲ ಕ್ರಮಗಳು ಯಶಸ್ವಿಯಾಗಲಿ ಎಂದು ನಾವೀಗ ಪ್ರಾರ್ಥಿಸೋಣ. ಈಗ ದೇವರ ವಾಕ್ಯವನ್ನು ನಾವು ಕೇಳೋಣ. ಯೇಸು ಹೀಗೆಂದರು, ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಎಂಥವನಿಗೆ ಸಮಾನನೆಂದು ನಿಮಗೆ ಹೇಳುತ್ತೇನೆ ಕೇಳಿ. ಆಳವಾಗಿ ಅಡಿಪಾಯ ತೆಗೆದು ಬಂಡೆಕಲ್ಲಿನ ಮೇಲೆ ಅಸ್ತಿವಾರ ಹಾಕಿ ಮನೆ ಕಟ್ಟಿದವನಿಗೆ ಅವನು ಸಮಾನನು. ಹುಚ್ಚು ಹೊಳೆ ಬಂದು ಪ್ರವಾಹವು ಅಪ್ಪಳಿಸಿದರು, ಅದು ಕದಲಲಿಲ್ಲ. ಕಾರಣ ಆ ಮನೆಯನ್ನು ಸುಭದ್ರವಾಗಿ ಕಟ್ಟಲಾಯಿತು. ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದವನು ಅಸ್ತಿವಾರವೇ ಇಲ್ಲದೆ ಬರಿಯ ಮಣ್ಣಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಆ ಮನೆಗೆ ಪ್ರವಾಹವು ಅಪ್ಪಳಿಸಿದಾಗ ಒಡನೆ ಅದು ಕುಸಿದು ಬಿತ್ತು. ಆ ಮನೆಗೆ ಒದಗಿದ ಪತನವು ಭೀಕರ. ದೇವರ ಶುಭ ಸಂದೇಶವಿದು. ನಮ್ಮ ಪ್ರತಿಯೊಂದು ಕೆಲಸ ಯಶಸ್ವಿಯಾಗಬೇಕು, ದೇವರನ್ನು ಆಶೀರ್ವದಿಸಬೇಕು. ಅದಕ್ಕೋಸ್ಕರ ಮೌನವಾಗಿ ನಮ್ಮೆಲ್ಲರ ಮನಸ್ಸಿನಿಂದಲೇ, ಆತ್ಮದಿಂದಲೇ ನಮ್ಮ ಪ್ರತಿಯೊಬ್ಬರು ತಮ್ಮ ತಮ್ಮ ದೇವರನ್ನು ನಾವೀಗ ನಮ್ಮೊಂದಿಗೆ ಕರೆಯೋಣ. ಈ ಕಚೇರಿಯಲ್ಲಿ ನಮ್ಮೊಂದಿಗೆ ನಮ್ಮ ದೇವರುಗಳು ಕೂಡ ಬರಲಿ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ನಮ್ಮ ಎಲ್ಲ ಕೆಲಸಗಳಿಗೆ ಅವರ ಕೃಪೆ ಅವರು ನಮ್ಮ ಮೇಲೆ ಸುರಿಸಲಿ ಎಂದು ಮೌನವಾಗಿ ಒಂದು ನಿಮಿಷ ಎಲ್ಲರೂ ಪ್ರಾರ್ಥಿಸೋಣ. ಈ ಜಗತ್ತನ್ನು ಸೃಷ್ಟಿಸಿರುವ ದೇವರು ಅವರ ಚಿತ್ತಾರಗಳಲ್ಲಿ ನಮ್ಮ ಚೈತನ್ಯ ಮತ್ತು ಶಕ್ತಿಯನ್ನು ತುಂಬುತ್ತಾರೆ. ಮನುಷ್ಯನು ತನ್ನ ಹೋಲಿಕೆಯಲ್ಲಿ ಸೃಷ್ಟಿಸಿ ಈ ಸೃಷ್ಟಿಯ ಒಡೆಯನನ್ನಾಗಿ ಮಾಡಿದ್ದಾರೆ. ಅವರ ಸೃಷ್ಟಿ ಕಾರ್ಯವನ್ನು ಪರಿಪೂರ್ಣಗೊಳಿಸುವ ನಮ್ಮ ಶ್ರಮವನ್ನು ಭಗವಂತನು ಅರಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ನಿಮ್ಮ ಶ್ಲೋಕ: ದೇವರೇ ನಿಮಗೆ ಸ್ತುತಿಯಾಗಲಿ. ನಿಮ್ಮ ಸೃಷ್ಟಿ ಕಾರ್ಯದಲ್ಲಿ ನಮ್ಮನ್ನು ಪಾಲುಗಾರನ್ನಾಗಿ ಮಾಡಿ ನಮಗೆ ವಿಶೇಷ ಪ್ರತಿಭೆಗಳನ್ನಿಂದು ಆಶೀರ್ವದಿಸುವ ದೇವರೇ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮ ಕುಮಾರ ಯೇಸು ಕ್ರಿಸ್ತರು ಬಡಗಿಯಾಗಿ, ಶ್ರಮಜೀವಿಯಾಗಿ ಕೆಲಸದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ದೇವರೇ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಕಚೇರಿಯಲ್ಲಿ ಮಾಡುವಂತಹ ಶ್ರಮ, ಅದಕ್ಕೆ ತಕ್ಕ ಪ್ರತಿಫಲವನ್ನಿತ್ತು ನಮ್ಮ ಬದುಕಿಗೆ ಹೆಚ್ಚು ತೃಪ್ತಿ ಮತ್ತು ನೆಮ್ಮದಿಯನ್ನು ನೀಡಿರುವುದಕ್ಕಾಗಿ ದೇವರೇ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇಲ್ಲಿ ಒಂದು ಕಚೇರಿಯನ್ನು ನಮಗೆ ಸ್ಥಾಪಿಸಿ ಇಲ್ಲಿ ನಮ್ಮ ಸೇವೆಯನ್ನು ನೀಡಲು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ತಂದೆಯೇ ನಿಮಗೆ ಸ್ತೋತ್ರವಾಗಲಿ. ನೆರವೇರಲಿ. ನಮ್ಮ ಕಾರ್ಯದಲ್ಲಿ ನಾವೆಲ್ಲರೂ ಹೆಚ್ಚು ಮಗ್ನರಾಗಿದ್ದು ನಮ್ಮ ಶಕ್ತಿ
ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬಾಳದೋಣಿಯಲಿ ಕಾಯೋ ಹೇ ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ. ಸುಪ್ರಭಾತದಿ ನಿನ್ನ ಸ್ಮರಿಸುವೆ ಕರ್ತ ಹೇ ದೇವಾ, ಭಕ್ತಿ ಭಾವದಿ ನಿನ್ನ ಪೂಜಿಪೆ ಸ್ವಾಮಿ ಹೇ ದೇವಾ. ಬಾಳದೋಣಿಯಲಿ ಕಾಯೋ ಹೇ ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ. ಉದಯ ಕಾಲದಿ ನಿನ್ನ ಸ್ಮರಿಸುವೆ ಹರಸು ಹೇ ದೇವಾ, ಜೀವಮಾನದಿ ನಿನ್ನ ಭಜಿಸುವೆ ಅಮರ ಹೇ ದೇವಾ. ಬಾಳದೋಣಿಯಲಿ ಕಾಯೋ ಹೇ ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ. ಬ್ಯಾಂಕಿಂಗ್ ಈಸ್ ನಾಟ್ ಎ ಪ್ರಾಫಿಟ್ ಮೇಕಿಂಗ್ ಇನ್ಸ್ಟಿಟ್ಯೂಷನ್. ನಾವು ಈಗ ಬ್ಯಾಂಕು ಪ್ರಾಫಿಟ್ ಮೇಕಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲ ಅಂತೇಳೋದು ನಾನು ಓದಿಕೊಂಡದ್ದು, ಕಲಿತುಕೊಂಡದ್ದು ಮತ್ತು ಬೇರೆ ಬ್ಯಾಂಕುಗಳನ್ನು ನೋಡಿ ನಾನು ತಿಳ್ಕೊಂಡಿದ್ದೇನೆ. ಆದರೆ ಇದ್ದದ್ದು ಮನುಷ್ಯ ಇದ್ದಾಗೆ ಇರಲಿಕ್ಕೆ ಬರೋದಿಲ್ಲ, ಬದಲಾವಣೆಗಳು ಆಗಲೇಬೇಕು. ಎಲ್ಲಿಯೋ ಒಂದು ಕಡೆ ರಿಸ್ಕನ್ನು ತೆಗೆದುಕೊಳ್ಳಲೇಬೇಕು. ಆ ರಿಸ್ಕನ್ನು ತೆಗೆದುಕೊಂಡು ಬಬ್ಬುಗಡ್ಡೆಯಲ್ಲಿ ಒಂದು ತೊಕ್ಕೊಟ್ಟಿನಲ್ಲಿ ಮೊದಲ ಬ್ರಾಂಚನ್ನು ಮಾಡಬೇಕು ಅಂತ ನಾವು ಒಂದು ತೀರ್ಮಾನವನ್ನು ಕೈಗೊಂಡೆವು. ಬಹುಶಃ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಇಲ್ಲಿ ತೆಗೆದುಕೊಳ್ಳಲಿಕ್ಕೆ ಪ್ರಮುಖವಾದ ಕಾರಣ ನಮ್ಮ ಸಂಸ್ಥೆ ರಿಕ್ಷಾ ಮತ್ತು ಕಾರು ಚಾಲಕರ ಸಹಕಾರಿ ಸಂಘ, ಮ್ಯಾಕೋ ಅಂತ ಹೇಳ್ತೇವೆ, ಮ್ಯಾಂಗ್ಳೂರ್ ಆಟೋ ರಿಕ್ಷಾ ಕಾರ್ ಓನರ್ಸ್ ಅಸೋಸಿಯೇಷನ್ಸ್, ಅದಕ್ಕೆ ಮ್ಯಾಕೋ ಅಂತಲೇ ಹೆಸರು. ಇದು ಸಮಾಜದ ಕಟ್ಟಕಡೆಯ ಜನರ, ಸಮಾಜದಲ್ಲಿ ಉದ್ಯೋಗವನ್ನು ಮಾಡುವವರ ಮತ್ತು ಸಮಾಜದಲ್ಲಿ ಯಾವುದನ್ನೂ ಸರ್ಕಾರದಿಂದ ಬಯಸದೆ ನನ್ನಿಂದ ನಾನೇ ಆಟೋ ರಿಕ್ಷಾ ಕಾರುಗಳನ್ನು ತೆಗೆದುಕೊಂಡು ಚಲಾವಣೆ ಮಾಡಿ ತನ್ನ ಕುಟುಂಬವನ್ನು ಸಾಗಿಸುವಂಥ ಸದಸ್ಯರ ಒಂದು ಸಂಸ್ಥೆ. ಹಾಗಾಗಿ ಈ ಸಂಸ್ಥೆಗೆ ಮತ್ತು ಬೇರೆ ಬ್ಯಾಂಕಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ಸಮಾಜದಲ್ಲಿ ಕೆಲಸ ಮಾಡುವವರ, ದುಡಿಯುವ ವರ್ಗದ ಒಂದು ಸಂಸ್ಥೆ. ಕಳೆದ 40 ವರ್ಷಗಳಿಂದ ಈ ಒಂದು ಸಂಸ್ಥೆ ಚರಿತ್ರೆಯನ್ನು ನೀವು ನೋಡಿದರೆ, ಇದು ಫ್ರೆಡ್ ಬಿ ಪೆರೇರಾ ಅಂತ ಒಬ್ಬರು ಧರ್ಮಗುರುಗಳು, ಅವರು ನಮ್ಮ ಜೊತೆ ಇಲ್ಲ, ತೀರಿ ಹೋಗಿದ್ದಾರೆ. ಅವರ ಒಂದು ಮುತುರ್ವರ್ಜಿಯಿಂದ ಈ ಒಂದು ಬ್ಯಾಂಕು ಪ್ರಾರಂಭ ಆಯಿತು. ಆಗಿರ್ತಕ್ಕಂಥ ಉದ್ದೇಶ, ಆಗಿನ ಕಾಲದಲ್ಲಿ ಬ್ಯಾಂಕುಗಳು ಅಂದರೆ ಅದು ಬರೀ ಶ್ರೀಮಂತರಿಗೆ ಮಾತ್ರ ಇತ್ತು, ಬಡವರಿಗೆ ಬ್ಯಾಂಕು ಇರಲಿಲ್ಲ. ಜನಾರ್ದನ್ ಪೂಜಾರಿ ಅವರು ನಾವೆಲ್ಲೇ ಒಂದು ಕಡೆ ಸ್ಮರಿಸಬೇಕು. ಇಂದಿರಾ ಗಾಂಧಿಯವರು ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಿದರು. ತದನಂತರ ಜನಾರ್ದನ್ ಪೂಜಾರಿ ಅವರು ಬ್ಯಾಂಕುಗಳನ್ನು ಜನರ ಹತ್ರ ಕೊಂಡೋದರು. ಪಾಪದವರಿಗೆ ಸಾಲ ಮೇಳ ಮಾಡಿದರು. ಪಾಪದವರಿಗೆ ಮ್ಯಾನೇಜರ್ಗಳು ಪಾಪದವರ ಮನೆಗೆ ಹೋಗಿ ಸಾಲ ಕೊಡು ಅಂತ ಹೇಳುವ ಪರಿಸ್ಥಿತಿಯಲ್ಲಿ, ಸಾಲ ತಗೊಳ್ತೀರಾ ಅಂತ ಕೇಳುವ ಪರಿಸ್ಥಿತಿಗೆ ಒಂದು ಕಾಲದಲ್ಲಿ ಬಂತು. ಹಿಂದೆ ಯಾರು ಫಾರಿನಲ್ಲಿದ್ದರು, ಯಾರ್ದು ದುಡ್ಡಿದೆ ಅವರ ಮನೆಗೆ ಬ್ಯಾಂಕಿನ ಮ್ಯಾನೇಜರ್ ಹೋಗೋದು ಮತ್ತು ಡೆಪಾಸಿಟ್ ತರೋದು, ಸಾಲ ಬೇಕಂತ ಕೇಳುವ ಪರಿಸ್ಥಿತಿ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಫ್ರೆಡ್ ಬಿ ಪೆರೇರವರು, ನಮ್ಮ ಧರ್ಮಗುರುಗಳು, ಅವರು ಹೆಚ್ಚಾಗಿ ಕಾರ್ಮಿಕರ ಜೊತೆ ಇರ್ತಕ್ಕಂಥವರು, ಅವರ ಮನಸ್ಸಿಗೆ ಬಂತು, ಈಗ ಯಾವಾಗ ಸಾಲ ತೆಗೆದುಕೊಳ್ಳಲಿಕ್ಕೆ ಸೆಕೆಂಡ್ ಹ್ಯಾಂಡು ವೆಹಿಕಲ್ಗೆ ಸಾಲ ತಗೊಳ್ಬೇಕು, ಒಂದು ವೆಹಿಕಲ್ ರಿಪೇರಿಗೆ ಸಾಲ ತಗೊಳ್ಬೇಕು, ಅದಕ್ಕೆ ಬ್ಯಾಂಕುಗಳು ಕೊಡದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಸಹಕಾರಿ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಮತ್ತು ಮಂಗಳೂರಿನಲ್ಲಿರುವಂಥ
ಮ್ಯಾಕೋ ಪೆಟ್ರೋಲ್ ಪಂಪ್ ಏನಿದೆ ಬಲ್ಮಠದಲ್ಲಿ, ಹಾರ್ಟ್ ಆಫ್ ದ ಸಿಟಿಯಲ್ಲಿ, ಆ ಪೆಟ್ರೋಲ್ ಪಂಪನ್ನು ಈ ಸಂಸ್ಥೆಯಿಂದ ನಡೆಸಲಿಕ್ಕೆ ತೆಗೆದುಕೊಂಡು, ತದನಂತರ ಬ್ಯಾಂಕು ಆಯಿತು, ಅಭಿವೃದ್ಧಿ ಕಡೆ ಆಯಿತು, ಸಾಲದಲ್ಲಿ ಬಿತ್ತು, ಮೈನಸ್ ಆಯಿತು. ಈಗ ಮತ್ತು ಈ ಬ್ಯಾಂಕ್ ಎದ್ದು ನಿಂತು ಕಳೆದ 10 ವರ್ಷಗಳಿಂದ ಇದು ಎಲ್ಲ ನಮ್ಮ ಷೇರುದಾರರಿಗೆ ಡಿವಿಡೆಂಡ್ ಕೊಡುವುದರ ಜೊತೆಗೆ ಇವತ್ತು ಬ್ಯಾಂಕು ಒಂದು ಒಳ್ಳೆಯ ಸ್ಥಿತಿಗೆ ಬರುವ ಪರಿಸ್ಥಿತಿಯಲ್ಲಿ ಬಂದಿದೆ. ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು, ಮತ್ತು ಈ ಭಾಗದಲ್ಲಿ ನಿಮಗೆ ಹನೀಫ್ ಇದ್ದಾನೆ ನಮ್ಮ ಮಾಜಿ ಡೈರೆಕ್ಟ್ರು. ಈ ಭಾಗದಲ್ಲಿ ಸುಮಾರು 80% ರಿಕ್ಷಾ ಚಾಲಕರು ಮ್ಯಾಕೋ ಕೋಆಪರೇಟಿವ್ ಸೊಸೈಟಿಯ ಸೌಲಭ್ಯವನ್ನು ಪಡೆದು ಇವತ್ತು ತಮ್ಮ ಸ್ವಂತ ಉದ್ಯೋಗವನ್ನು ಮಾಡುವಂಥ ಕಾರ್ಮಿಕರಿರ್ತಕ್ಕಂಥ ಪ್ರದೇಶ ಇದು. ಹಾಗಾಗಿ ಈ ಭಾಗದಲ್ಲಿ ನಮಗೆ 2 ಕನಸಿತ್ತು. ಒಂದು, ಈ ಭಾಗಕ್ಕೆ ಒಂದು ಬ್ಯಾಂಕಿನ ಬ್ರಾಂಚ್ ಮಾಡಬೇಕು, ಮತ್ತು ಇಲ್ಲಿ ಒಂದು ಪೆಟ್ರೋಲ್ ಬಂಕನ್ನು, ಅದರಲ್ಲಿ ಕೂಡ ಗ್ಯಾಸ್ ಬಂಕನ್ನು ಮಾಡಬೇಕು ಅಂತೇಳುವಂಥ 2 ಚಿಂತನೆ ನಮ್ಮಲ್ಲಿ ಇದೆ. ಅದರಲ್ಲಿ ಮೊದಲನೇ ಹಂತದಲ್ಲಿ ಇವತ್ತು ನಾವು ಯಶಸ್ವಿ ಆಗಿದ್ದೇವೆ. ಇನ್ನೊಂದು ನಮ್ಮಲ್ಲಿ ಇರುವಂಥದ್ದು, ಇಲ್ಲಿ ಒಂದು ಪೆಟ್ರೋಲ್ ಬಂಕನ್ನು ಮಾಡಬೇಕು, ಅದರಲ್ಲಿ ಗ್ಯಾಸು ಇರಬೇಕು ಅಂತೇಳುವಂಥ ಚಿಂತನೆ ಇದೆ. ಅದಕ್ಕೋಸ್ಕರ ಈ ಪೆಟ್ರೋಲ್ ಬಂಕ್ ಮಾಡಬೇಕಿದ್ರೆ ಜಾಗ ಬೇಕು ತಾನೆ. ನಾವು ಭಾಳ ಜಾಗ ಹುಡುಕಿತು. ಕುಂಜಮೋಹನಣ್ಣ ಓಲ್ ಬೋಂಡಲ್ಲ RTC ಇತ್ತಿನ ದನಿ ಇಜ್ಜಿ RTC ಇಜ್ಜಿ RTC ಇತ್ತಿನ ಮಾರ್ರೆ ಪುಚ್ಚಿ. ಈ ಥರದ ಪರಿಸ್ಥಿತಿಯಲ್ಲಿ ನಮಗೆ ನಮ್ಮ ಇದು ಸಹಕಾರಿ ಸಂಸ್ಥೆ, ಹಾಗಾಗಿ ಯಾರ್ದೋ ಜಾಗ ತಗೊಂಡು ಏನೋ ಮಾಡಲಿಕ್ಕೆ ಬರೋದಿಲ್ಲ. ಲೀಗಲ್ ಒಪಿನಿಯನ್ ಬೇಕು, ಪಬ್ಲಿಕ್ಕಿನ ದುಡ್ಡು, ಅದನ್ನು ವಿನಿಯೋಗ ಮಾಡುವಾಗ ಭಾಳ ಜಾಗ್ರತೆ ಇರಬೇಕು. ಅದಕ್ಕೋಸ್ಕರ ಇದುವರೆಗೂ ನಮಗೆ ಸರಿಯಾದಂಥ ಒಂದು ಸ್ಥಳ ಸಿಗದೆ, ಪೆಟ್ರೋಲ್ ನಮ್ಮ HPCL ಅವರು, ಮ್ಯಾನೇಜ್ಮೆಂಟ್ ಅವರು, ನೀವು 10 ಬಂಕ್ ಹಾಕೋದಾದರೂ ನಾವು ನಿಮಗೆ ಪೆಟ್ರೋಲ್ ಬಂಕನ್ನು ಕೊಡ್ತೇವೆ, ಸೂಕ್ತವಾದ ಜಾಗ ಕೊಡಿ ಅಂತ ಕೇಳ್ತಾರೆ. ಆ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಆದರೂ ಅದು ಕೂಡ ನಮ್ಮ ಕನಸಿನಲ್ಲಿ ಇನ್ನೂ ಉಳಿದಿದೆ. ಹಾಗಾಗಿ ಇವತ್ತು ನಾವು ಈ ಒಂದು ಸಂಸ್ಥೆ ಪ್ರಾರಂಭ ಮಾಡುವಾಗ ನಾನು ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ. ಯಾಕೆ ಕೋರ್ತೇನೆ? ಇದು ನಿಮ್ಮ ಸಂಸ್ಥೆ, ನಾವು ಬೆಳೆಸಬೇಕು, ಇಲ್ಲಿಯ ಬ್ರಾಂಚು ಒಂದು ಉದ್ದದ ಒಂದು ಏನು ಮಟ್ಟಕ್ಕೆ ಅದು ಹೋಗಬೇಕು ಅಂತ ಹೇಳುವಂಥದ್ದು ನನ್ನ ಉದ್ದೇಶ ಇದೆ. ಅದನ್ನು ಎಲ್ಲಿದ್ದೀರಿ? ಹಾಗಾಗಿ ಈ ಒಂದು ಬ್ರಾಂಚಿಗೆ ನಿಮ್ಮ ಸಹಕಾರವನ್ನು ನಾನು ಮತ್ತೊಮ್ಮೆ ಕೋರುತ್ತಾ, ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಮತ್ತು ಆಶೀರ್ವಚನ ಮಾಡಲಿಕ್ಕೆ, ನಾನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸಾಮಾನ್ಯ ಸಚಿವರನ್ನು ಕೇಳಿತ್ತು. ನಮ್ಮ ಮಿತ್ರರು ಕೂಡ ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ಮಂತ್ರಿಗಳು, ಅವರು ಬೆಂಗಳೂರಿಂದ ಮಂಗಳೂರು ಬರೋದು, ಅವರು ಯಾವಾಗಲೂ 4 ಚಕ್ರದಲ್ಲೇ ಓಡೋದು. 2 ಚಕ್ರ ಇಲ್ಲಿ 2 ಚಕ್ರ ಇದ್ದುಕೊಂಡೇ ಕನೆಕ್ಟ್ ಆದರೆ 4 ಚಕ್ರದಲ್ಲಿ ನಡೀತದೆ. ಆಗದಿದ್ದರೆ ಚಕ್ರಗಳು ಆಚೆ ಈಚೆ ಆದರೆ 1 ಚಕ್ರದಲ್ಲಿ ಅದು ತೊಂದರೆಗಾಗ್ತದೆ. ಅವರು ರಾತ್ರಿ ಬೆಂಗಳೂರಿಗೆ ಹೋಗಿದ್ದಾರೆ, ಬೆಳಿಗ್ಗೆ ಎದ್ದು ಏರ್ಪೋರ್ಟ್ ಬಂದು ಮಂಗಳೂರಿಗೆ ಬರಲಿಕ್ಕೆ ಹೊರಟಿದ್ದಾರೆ. ಆದರೆ ಫ್ಲೈಟ್ಗಳು ಅವ್ರು ಹೇಳಿದಾಗ ಕೇಳ್ತವ. ಇವತ್ತು ಸ್ವಲ್ಪ ಏನು ಜಾಸ್ತಿ, ಫಾಗ್ ಜಾಸ್ತಿ ಇದೆ, ಅದು ಜಾಸ್ತಿ ಇದ್ದರೆ ಫ್ಲೈಟು ಡಿಲೇ ಆಗ್ತದೆ. ಹಾಗಾಗಿ ಮತ್ತು ಇವತ್ತು ಭಾರತ ದೇಶದ ರಾಷ್ಟ್ರಾಧ್ಯಕ್ಷರು ಬರ್ತಾರೆ. ಈ 2 ಕಾರ್ಯಕ್ರಮಗಳಿಂದಾಗಿ ಅವರಿಗೆ ಸರಿಯಾದ ಸಂದರ್ಭದಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ, ಸರಿಯಾದ ಸಮಯಕ್ಕೆ. ಸೊ ಈಸ್ ಸ್ಟಿಲ್ ಇನ್ ಬ್ಯಾಂಗ್ಳೂರು ಏರ್ಪೋರ್ಟ್, ಅಲ್ಲಿ ಕೂತಿದ್ದಾರೆ. ನಮ್ಮ ಹತ್ರ ಹೇಳಿದ್ದಾರೆ, ಇದನ್ನು ನೀವು ಮುಂದುವರಿಸಿ, ನಾವು ನಮಗೆ ನನ್ನ ಸಂಪೂರ್ಣ ಆಶೀರ್ವಾದ ಮತ್ತು ಬೆಂಬಲ ಇದೆ ಅಂತ. ಅದರ ಜೊತೆಯಲ್ಲಿ ನಾವು ನಿಮ್ಮ ಹಿಂದೆ ಸೆಂಟ್ ಸಾರ್ಜೆಂಟ್ ಚರ್ಚ್ ಇದೆ, ಆ ಚರ್ಚಿಗೆ ಒಂದು ಬಿಷಪ್ ಸಾರ್ಜೆಂಟ್ ಮೆಮೋರಿಯಲ್ ಚರ್ಚಿಗೆ ಒಂದು ಹೋಗೋ ರಸ್ತೆಗೆ ನಾನು ಒಂದು 5 ಲಕ್ಷ ರೂಪಾಯಿ ಇಟ್ಟಿದ್ದೆ. ಆ ರಸ್ತೆಯನ್ನು ಮಾಡಿಕೊಂಡು ಧರ್ಮಗುರುಗಳು ಇಲ್ಲಿ ಕೂತಿದ್ದಾರೆ. ಅಲ್ಲಿ ಈಗ ಅದು ನೋಡಿದರೆ ನ್ಯಾಷನಲ್ ಹೈವೇ ಆಗಿ ಕಾಣ್ತದೆ. ಅದು 4 ಲೇನ್ ರೋಡ್ ಆಗಿದೆ, 1 ಲೇನ್ ಹೋಗಲಿಕ್ಕೆ, ಇನ್ನೊಂದು ಲೇನ್ ಬರಲಿಕ್ಕೆ. ನಾನು ಅದನ್ನು ಸನ್ಮಾನ್ಯ ಶಾಸಕರಿಂದಲೇ ಮತ್ತು ಈ ಭಾಗದ ಮಂತ್ರಿಯಿಂದಲೇ ಉದ್ಘಾಟನೆ ಮಾಡಬೇಕು ಅಂತ ಇಟ್ಟುಕೊಂಡು, ಹೇಗೂ ಇಲ್ಲಿ ಬರ್ತಾರೆ, ಬಂದ ಮೇಲೆ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ಸ್ಟೇಜಲ್ಲಿ ಕೂತ ಮೇಲೆ ಎನಿಸಿದೆ, ಅದಕ್ಕೂ ಮಂತ್ರಿಗಳು ಬೇಕೇ ಬೇಕು ಅಥವಾ ಹಾಗಾಗಿ ಅದನ್ನು ಉದ್ಘಾಟನೆ ಇವತ್ತು ನಾವು ಸ್ವಲ್ಪ ಮುಂದೂಡಿದ್ದೇವೆ. ಮಂತ್ರಿಗಳ ಡೇಟನ್ನು ತಗೊಂಡು, ಮತ್ತು ಅದು ಎಲ್ಲ ಕಾಂಕ್ರೀಟೀಕರಣದ ಕ್ಯೂರಿಂಗ್ ಡೇಟ್ ಮುಗಿಲಿಲ್ಲ, ಅದು ಇದ್ದಾಗಲೇ ಬಿಟ್ಟುಕೊಡುವ ಅಂತ ಇದ್ದೆವು. ಆದರೆ ಮಂತ್ರಿಗಳು ಇಲ್ಲದ 2 ಕಾರಣಕ್ಕೋಸ್ಕರ ಅದನ್ನು ಸ್ವಲ್ಪ ಮುಂದೂಡಿದ್ದೇವೆ, ನಮ್ಮ ಮಂತ್ರಿಗಳಿಗೋಸ್ಕರ ಅಂಥೇಳಿ ಮತ್ತೊಮ್ಮೆ ಹೇಳುತ್ತಾ, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಆಶೀರ್ವಚನ ಮಾಡಿದವರು ನನ್ನ ಆತ್ಮೀಯ ಮಿತ್ರರು, ಫಾದರ್ ಎಲೈಸ್ ಅಂತೇಳಿದರೆ ನಮಗೆಲ್ಲರ ಭಾಳ ಇತ್ತೀಚೆಗೆ ಅವರ ಇರುವಂಥ ಚರ್ಚಿನ 25 ವರ್ಷದ ಸಂಭ್ರಮವನ್ನು ಅವರು ಮುಗಿಸಿದರು.
ಅವರು ಇಂಗ್ಲೀಷ್ ಪ್ರೊಫೆಸರು. ಅವರು ನಾವು ಒಟ್ಟೊಟ್ಟಿಗೆ ICYMನಲ್ಲಿ ಕೆಲಸ ಮಾಡಿತ್ತು. ನಮ್ಮ ಮತ್ತು ಅವರ ಬಾಂಧವ್ಯ ಭಾಳ ಚೆನ್ನಾಗಿದೆ. ಮತ್ತು ಒಬ್ಬ ಧರ್ಮಗುರುಗಳಾಗಿ ಏನೆಲ್ಲ ಸಮಾಜಕ್ಕೆ ಕೊಡುಗೆ ಕೊಡಬೇಕಾ, ಸೇವೆ ಕೊಡಬೇಕಾ, ಆ ಎಲ್ಲ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಫಾದರ್ ಎಲೈಸ್ ಅವರು. ನಿಮಗೆ ಶುಭ ಕೋರ್ತೇನೆ ಫಾದರ್, ನಿಮ್ಮ ಒಳ್ಳೆಯದಾಗಲಿ. ನಿಮ್ಮ ಕೈಯಿಂದ ಆಶೀರ್ವಚನ ಮಾಡಿದ್ದೇವೆ. ಈ ಸಂಸ್ಥೆ ಬೆಳೀಲಿಕ್ಕೆ ನೀವು ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಅಂತ ಮಾತನ್ನು ಹೇಳಿ ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಉಪಾಧ್ಯಕ್ಷರಾದಂಥ ಎಂ ಚಂದ್ರಶೇಖರ್ ಅವರು ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೋರ್ತೇನೆ. ಇನ್ನು ನಮ್ಮ ಜೊತೆ ಇರುವವರು BK ಸಲೀಂ ಅವರು, ಉಪನಿಬಂಧಕರು ಮತ್ತು ದೊಡ್ಡ ಟೆಂಪೋ ಖರೀದಿಸಲು ಕೊಡ್ತೇವೆ. ನಮ್ಮ ಪಿಗ್ಮಿ ಕಲೆಕ್ಷನನ್ನು ಕೂಡ ಮಾಡ್ತೇವೆ. ಜೊತೆಯಲ್ಲಿ ಠೇವಣಿಗಳನ್ನು ಕೂಡ ನಾವು ತಗೊಳ್ತೇವೆ. 45 ದಿನಗಳಿಂದ 80 ದಿನದವರೆಗೆ 5%, 181 ದಿನದಿಂದ 1 ವರ್ಷದವರೆಗೆ 6.5, 13 ತಿಂಗಳಿಗಿಂತ ಮೇಲ್ಪಟ್ಟು 7.5 ಮತ್ತು ಹಿರಿಯ ನಾಗರಿಕರಿಗೆ 0.5% ಜಾಸ್ತಿ ಬಡ್ಡಿಯನ್ನು ಕೊಡುವ ಮುಖಾಂತರ ನಿಮ್ಮ ದುಡ್ಡನ್ನು ಕೂಡ ನಾವು ತೆಗೆದುಕೊಂಡು ಅದನ್ನು ಸಾಲ ರೂಪದಲ್ಲಿ ಬೇರೆಯವರಿಗೆ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ನಮ್ಮದೇ ಆದಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಾವು ನಿಮ್ಮ ಸಹಕಾರವನ್ನು ಮತ್ತೊಮ್ಮೆ ಕೋರ್ತೇನೆ. ಬ್ಯಾಂಕ್ ಅಂತ ಹೇಳಿದರೆ ರಾಷ್ಟ್ರೀಯ ಬ್ಯಾಂಕುಗಿಂತ ಏನು ಕಡಿಮೆ ಇಲ್ಲ. ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಇಷ್ಟೇ ದೊಡ್ಡ ಜಾಗದಲ್ಲಿ ಇರೋದು. ಅವರು ಕೂಡ ಖರ್ಚು ಕಡಿಮೆ ಮಾಡಲಿಕ್ಕೆ ನೋಡಿದ್ದಾರೆ. ನ್ಯಾಷನಲೈಸ್ ಬ್ಯಾಂಕಿನಷ್ಟೇ ದೊಡ್ಡದು ನಾವು ಒಳ್ಳೆಯ ಬ್ರಾಂಚನ್ನು ಜನರ ಒಂದು ಅನುಕೂಲಕ್ಕಾಗಿ ಮಾಡಿದ್ದೇವೆ. ಈ ಅನುಕೂಲದ ಸಂಪೂರ್ಣ ಪ್ರಯೋಜನವನ್ನು ನೀವು ಪಡೀಬೇಕು ಮತ್ತು ಈ ಸಂಸ್ಥೆಗೆ ನೀವು ಸಹಕಾರವನ್ನು ಕೊಡಬೇಕಂತೇಳಿ ಮತ್ತೊಮ್ಮೆ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಬಯಸಿ ಈ ಒಂದು ಏನು ಬ್ರ್ಯಾಂಚ್ ಏನಿದೆ, ಈ ಒಂದು ಶಾಖೆ ಏನಿದೆ, ಇದು ತೊಕ್ಕೊಟ್ಟಿನ ಜನರಿಗೆ ಪ್ರಯೋಜನ ಆಗಲಿ ಮತ್ತು ಇದರ ಮೂಲಕ ದೊಡ್ಡ ದೊಡ್ಡ ಒಳ್ಳೆಯ ರೀತಿಯಲ್ಲಿ ಸಾಲ ವ್ಯವಹಾರಗಳು ತಂದು ಯಾರು ದುಡ್ಡು ಇಡ್ತಾನೆ ಅವನಿಗೂ ಅವಕಾಶ ಆಗಲಿ, ಯಾರು ಇಲ್ಲಿಂದ ಸಾಲವನ್ನು ಪಡ್ಕೊಂಡು ವ್ಯವಹಾರ ಮಾಡ್ತಾನೆ ಅವರಿಗೂ ಅವರ ಬದುಕಿನಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತದ ಮಾತುಗಳನ್ನು ಅಧ್ಯಕ್ಷರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಅಧ್ಯಕ್ಷರು ಈಗ ರಾಜ್ಯ ಸರ್ಕಾರದ ನೂತನ ಸಂಸದೀಯ ಕಾರ್ಯದರ್ಶಿಗಳು ಕೂಡ ಆದ ಈ ಸಂದರ್ಭದಲ್ಲಿ ನಾವು ಅವರನ್ನು ಅಭಿನಂದಿಸ್ತೇವೆ. ಅವರಿಗೆ ನಮ್ಮ ಉಪಾಧ್ಯಕ್ಷರು ಹೂಗುಚ್ಛ ನೀಡಿ ಗೌರವಿಸಬೇಕಂತ ವಿನಂತಿಸ್ತೇನೆ. ಕನ್ನಡ ಜಿಲ್ಲೆಯಲ್ಲಿರುವಂಥ ಸಹಕಾರ ಸಂಘಗಳ ಪೈಕಿ ಅತ್ಯಂತ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ಸಹಕಾರ ಸಂಘಗಳಲ್ಲಿ ಮಂಗಳೂರು ಆಟೋ ರಿಕ್ಷಾ ಮತ್ತು ಕಾರು ಚಾಲಕರ ಸಹಕಾರ ಸಂಘ ಒಂದು ಅಂತ ಹೇಳೋದರಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಎಲ್ಲ ಸಹಕಾರ ಸಂಘಗಳು ಹಣಕಾಸಿನ ವ್ಯವಹಾರವನ್ನು ಮಾಡೋದಕ್ಕಾಗಿ ಹುಟ್ಕೊಂಡಿರುವಂಥ ಬೇರೆ ಬೇರೆ ಬ್ಯಾಂಕುಗಳಿರ್ಬೋದು, ವಿಧೋದ್ದೇಶ ಸಹಕಾರ ಸಂಘಗಳಿರ್ಬೋದು, ಕ್ರೆಡಿಟ್ ಸಹಕಾರ ಸಂಘಗಳಿರ್ಬೋದು. ಆದರೆ ಮಂಗಳೂರು ಆಟೋ ರಿಕ್ಷಾ ಮತ್ತು ಕಾರು ಮತ್ತು ರಿಕ್ಷಾ ಚಾಲಕರ ಸಹಕಾರ ಸಂಘ ಏನಿದೆ, ಬಹಳ ಬಡ ವರ್ಗದವರು ತಮ್ಮ ದಿನ ಕೂಲಿ ಕಾರ್ಮಿಕತೆಯನ್ನು ಹೊಂದುವುದಕ್ಕಾಗಿ ಅಥವಾ ತನ್ನ ಉದ್ಯೋಗವನ್ನು ಹೊಂದುವುದಕ್ಕಾಗಿ ಒಂದು ಬಹಳ ಜೀವನವನ್ನು ನಡೆಸುವುದಕ್ಕಾಗಿ ಕಾರನ್ನು ಅಥವಾ ವಾಹನಗಳನ್ನು ಕೊಂಡುಕೊಳ್ಳುವುದಕ್ಕೆ, ಅವುಗಳನ್ನು ರಿಪೇರಿ ಮಾಡೋದಕ್ಕೆ, ಅವುಗಳನ್ನು ನಿರ್ವಹಣೆ ಮಾಡೋದಕ್ಕಾಗಿ ಸಾಲವನ್ನು ಪಡ್ಕೊಂಡು ಆ ಮೂಲಕ
ಒಂದು ಉದ್ಯೋಗವನ್ನೇ ಕೊಡ್ತದೆ. ಈ ಸಹಕಾರ ಸಂಘದಲ್ಲಿ ಬಹುಶಃ ಒಬ್ಬ ಸದಸ್ಯನಾದ ಅಂತ ಹೇಳಿದ್ರೆ ಅವನಿಗೊಂದು ಉದ್ಯೋಗ ಸಿಗ್ತದೆ ಎನ್ನುವಂಥ ಮನೋಭಾವನೆ ಇರುವಂಥ ಒಂದು ಸಹಕಾರ ಸಂಘ. ಯಾಕೆ ಅಂತ ಹೇಳಿದ್ರೆ ಅವನಲ್ಲಿ ಸದಸ್ಯನಾಗಿ ಹೋದರೆ ಬಹುಶಃ ಒಂದು ಕಾರನ್ನು ಒಂದು ರಿಕ್ಷಾವನ್ನು ತೆಗೆದು ಅವನು ದುಡಿಯಬಹುದು. ಈ ರೀತಿಯಲ್ಲಿ ಅತ್ಯಂತ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ಒಂದು ಸಹಕಾರ ಸಂಘ. ಈಗ ಮಾನ್ಯ ಐವನ್ ಡಿಸೋಜರವರ ಒಂದು ಅಧ್ಯಕ್ಷತೆಯಲ್ಲಿ ಅತ್ಯಂತ ಬಹಳ ಪ್ರೋಗ್ರೆಸ್ಸನ್ನು ಹೊಂದಿರುವಂಥ, ಅತ್ಯಂತ ಪ್ರಗತಿಯನ್ನು ಹೊಂದಿ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಶಾಖೆಗಳನ್ನು ವಿಸ್ತರಣೆ ಮಾಡಿ ಮಂಗಳೂರು ಮಹಾನಗರ ಮಲ್ಲ ಅದರ ಆಸುಪಾಸಿನ ಪ್ರದೇಶಗಳಲ್ಲೂ ಕೂಡ ಈ ಒಂದು ಸಂಘದ ವ್ಯವಹಾರವನ್ನು ಮಾಡುವುದರ ಮೂಲಕ ಅಲ್ಲಿನ ಜನರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿ ಮಾಡುವಂಥ ಈ ಒಂದು ಪ್ರಯತ್ನ ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳ್ತೇನೆ. ಆ ಕಾರಣದಿಂದಾಗಿ ಈ ಒಂದು ಸಹಕಾರ ಸಂಘ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯ ಪ್ರಯತ್ನಗಳನ್ನು ಮಾಡುವುದರ ಮೂಲಕ ಬಡ ಜನರ ಏಳಿಗೆಗೆ ಶ್ರಮಿಸಲಿ. ಆ ಮೂಲಕ ಈ ಒಂದು ಸಹಕಾರ ಸಂಘ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಅತ್ಯಂತ ಅದ್ಭುತವಾದಂಥ ಒಂದು ಸಹಕಾರ ಸಂಘವಾಗಿ ಹೊರಹೊಮ್ಮಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರನ್ನು ಕೂಡ ವಂದಿಸ್ತಾ ಇದ್ದೇನೆ. ಮ್ಯಾಕೋ ಕೋಆಪರೇಟಿವ್ ಸೊಸೈಟಿಯ ಹಿರಿಯ ಸದಸ್ಯರು ಹಾಗೂ ಹಿರಿಯ ರಿಕ್ಷಾ ಚಾಲಕರು ನಮ್ಮ ಈ ಸುತ್ತಮುತ್ತಲಿನ ಪ್ರದೇಶದ ಅವರಿಗೆ ನಮ್ಮ ಅಧ್ಯಕ್ಷರು ಗೌರವಿಸಲಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಂತ ವಿನಂತಿಸ್ತೇನೆ. ಕುತ್ತಾರ್ ಪಾರ್ಕ್, ಹೆರಾಲ್ಡ್ ಅಲ್ಬುಕರ್ಕ್ ಬಂದಿದ್ದಾರೆ. ವಿಲ್ಫ್ರೆಡ್ ಡಿಸೋಜ ದಯವಿಟ್ಟು ವೇದಿಕೆ ಬನ್ನಿ. ಹಾಗೂ ರೆಹಮಾನ್ ಅಂಜನಾಡಿ ಪಾರ್ಕ್, ಎಚ್ ಹಮೀದ್, ಇಕ್ಬಾಲ್, ಅಸೈಗೋಳಿ ಪಾರ್ಕ್, ಹೆನ್ರಿ, ಸೋಮೇಶ್ವರ ಪಾರ್ಕ್, ಯೋಗೇಶ್, ತೊಕ್ಕೊಟ್ ಪಾರ್ಕ್, ರಾಮಕೃಷ್ಣ, ದಿವಾಕರ್, ಶಿವ ಅಥವಾ ಶೀನಾ, ಬಸ್ ಸ್ಟ್ಯಾಂಡ್ ಪಾರ್ಕ್, ಕೋಣಾಜ ಪಾರ್ಕ್, ಅಬ್ಬಾಸ್ ಹಾಗೂ ಖಾದರ್, ಯೂನಿವರ್ಸಿಟಿ ಪಾರ್ಕ್ನ ನಿಶಾಲ್, ವಸಂತ್, ಮುಡಿಪು ಪಾರ್ಕ್, ವಿಲ್ಸನ್ ಅಧ್ಯಕ್ಷರು ಹಾಗೂ ಕುಂಜಿಬಾವ, KS ಹೆಗ್ಡೆ ಪಾರ್ಕ್, ವಿಲ್ಸನ್, KS ಹೆಗ್ಡೆ ಪಾರ್ಕ್, ಪ್ರಕಾಶ್ ಅಧ್ಯಕ್ಷರು, ಉಳ್ಳಾಲ ಮಾಸ್ತಿಕಟ್ಟೆ, ಅಬ್ದುಲ್ ಖಾದರ್, ಉಳ್ಳಾಲ ಪ್ಯಾರಿಸ್ ಪಾರ್ಕ್, ಶೇಖ್ ಹಬ್ಬ, ನಾಟಕಾಲ್ ಪಾರ್ಕ್, ಹನೀಫ್, ಹಾಗೂ ನಮ್ಮ ಮಂಗಳೂರು ಮಹಾನಗರ ಆಟೋ ರಿಕ್ಷಾ ಚಾಲಕರ ಸಂಘದ ಸ್ಥಾಪಕ ಉಪಾಧ್ಯಕ್ಷರಾದ ಹಿರಿಯ ಮುತ್ಸದ್ದಿ ಮಾಜಿ ಪಂಚಾಯತ್ ಸದಸ್ಯರು ದಾಮೋದರ್ ಉಳ್ಳಾಲ್, ಮ್ಯಾಕೋ ಕೋಆಪರೇಟಿವ್ ಸೊಸೈಟಿಯ ಸ್ಥಾಪಕ ಸದಸ್ಯರು ಶ್ರೀಯುತ ಡೆನಿಸ್ ಲೋಬೋ, ನಂಬರ್ 1 ಸದಸ್ಯರು ದಯವಿಟ್ಟು ವೇದಿಕೆ ಬರಬೇಕು. ಕುಂಜಿಮೋನ್ ಹಿರಿಯ ಮುತ್ಸದ್ದಿ ಕುಂಜಿಮೋನ್, ಕರುಣಾಕರ್, ಅಸೈಗೋಳಿ ಪಾರ್ಕ್, ಕರುಣಾಕರ್. ನೋಡಿ, ಇದು ಒಂದು ಅವಶ್ಯಕತೆಯ ಒಂದು ಅಗತ್ಯ ವಿಷಯ ನಮಗೆ. ಯಾವುದು? ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳು. ಎಲ್ಲಿಯಾದರೂ ನಾವು ಮನೆಯಿಂದ ಹೊರಡೆ ಹೋಗಬೇಕಾದ್ರೆ ನಮಗೆ ಆಟೋ ಬೇಕು. ಬಸ್ಸಿನಿಂದ ಇಳಿದ ತಕ್ಷಣ ನಮಗೆ ಆಟೋ ಬೇಕು. ಆಸ್ಪತ್ರೆಗೆ ಹೋಗಲಿಕ್ಕೆ ಆಟೋ ಬೇಕು. ಮಕ್ಕಳನ್ನು ಶಾಲೆಗೆ ಕಳಿಸಲಿಕ್ಕೆ ಆಟೋ ಬೇಕು. ಇದೊಂದು ಇಷ್ಟು ಅವಶ್ಯಕತೆ ಅಂತ ಹೇಳಿದರೆ ಅದು ಇಲ್ಲದೆ ನಾವು ಜೀವನ ಸಾಗಿಸಲಿಕ್ಕೆ ಕಷ್ಟ. ಈ ಒಂದು ಸೇವೆಯನ್ನು ನೀವು ನೀಡ್ತಾ ಇದ್ದೀರಿ, ಆಟೋದವರು ಮತ್ತು ಟ್ಯಾಕ್ಸಿಯವರು. ಈ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಸೇವೆ, ಅಗತ್ಯ ಸೇವೆ ನೀಡುವುದು ನೀವು. ನಿಮ್ಮನ್ನು ಒಟ್ಟುಗೂಡಿಸಿ ಒಂದು ಸೊಸೈಟಿ ಮಾಡಿ
ನಿಮ್ಮ ಅಭಿವೃದ್ಧಿಗೋಸ್ಕರ ದುಡಿಯುವಂಥ ಒಂದು ಸಂಸ್ಥೆ ಅಂತ ಹೇಳಿ ನಾನು ಈ ಸಂಸ್ಥೆಯ ಸ್ಥಾಪಕರಿಗೆ ಮತ್ತು ಇದಕ್ಕೋಸ್ಕರ ದುಡಿಯುವಂಥ ಎಲ್ಲರಿಗೆ ನಾನು ಇವತ್ತು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ನಮ್ಮ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶ್ರೀಮಾನ್ ಐವನ್ ಡಿಸೋಜರವರು ಈ ಸೊಸೈಟಿಯ ಈ ಶಾಖೆಯ ಅಧ್ಯಕ್ಷರು. ಇದು ನನ್ನ ಭಾಗ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಅವರು ಎಲ್ಲಿ ಹೋಗ್ತಾರೆ ಅಲ್ಲಿ ಅಭಿವೃದ್ಧಿ. ಇಲ್ಲಿ ಈ ಒಂದು ಆಫೀಸನ್ನು, ಇಲ್ಲಿ ಶಾಖೆಯನ್ನು ಅವರು ತೆರೆಯಬೇಕಾದ್ರೆ ಇಲ್ಲಿ ರಸ್ತೆ ಕೂಡ ರೆಡಿ. ಅಷ್ಟು ಒಂದು ಮಾಡುವಂಥ ಶಕ್ತಿ ಸಾಮರ್ಥ್ಯ ಇರುವಂಥ ಒಂದು ಮುಖಂಡರು ಈ ಸೊಸೈಟಿಯ ಅಧ್ಯಕ್ಷತೆ ವಹಿಸಿದ್ದಾರೆ. ಖಂಡಿತವಾಗಿಯೂ ಇಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಮೂರನೇ ವಿಷಯ ಏನೆಂದರೆ ಪ್ರಿಯರೇ, ಇಲ್ಲಿ ಈ ಒಂದು ಏರಿಯಾದಲ್ಲಿ ಸಾಧಾರಣ 2,000ಗಿಂತ ಮೇಲೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರು ಸಿಗ್ಬೋದು ನಮಗೆ. ಅವರ ಒಟ್ಟು ಸೇರಿಸಿ ಒಂದು ಚಿಂತನೆ ನಡೆಸಿ ಈ ಸಮಾಜಕ್ಕೋಸ್ಕರ ನಮ್ಮ ಕೊಡುಗೆಯನ್ನು ನಾವು ಏನು ಕೊಡ್ಬೋದು. ಇಲ್ಲಿ ಶಾಂತಿ ನಮ್ಮ ಈ ತೊಕ್ಕೊಟ್ಟು ಏರಿಯಾದ ಒಂದು ಹೇಗೆ ನಮ್ಮ ಕೇಳಿದ ಪ್ರಕಾರ ಏನೊಂದು ಸೂಕ್ಷ್ಮ ವಲಯ ಅಂತ, ಇಲ್ಲಿ ಶಾಂತಿ ಸಾಮರಸ್ಯ ಬಹಳ ಮುಖ್ಯ. ನಾವೆಲ್ಲರೂ ಈ ನಿಟ್ಟಿನಲ್ಲಿ ದುಡಿದರೆ ಖಂಡಿತವಾಗಿ ಈ ಏರಿಯಾದಲ್ಲಿ ನಾವು ಒಂದು ಒಳ್ಳೆಯ ಹೆಸರು, ನಮ್ಮ ಈ ಊರಿಗೆ ಒಂದು ಒಳ್ಳೆಯ ಹೆಸರು ತರಲಿಕ್ಕೆ, ಶಾಂತಿಯ ಊರು, ಶಾಂತಿಯ ಬೀಡು, ಸಮಾಧಾನ ಸಂತೋಷದ ನಗರ ಅಂತ ಹೇಳಿ ನಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಇದೊಂದು ಈಗ ಇಲ್ಲಿ ಶಾಖೆ ಪ್ರಾರಂಭ ಮಾಡಿದ್ದು ಬಹಳ ಇಂಪಾರ್ಟೆಂಟ್ ಕೆಲಸ. ಇಲ್ಲಿ ಈ ತೊಕ್ಕೊಟ್ಟು ವಲಯ ಏರಿಯಾ ಬಹಳ ಬೇಗವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ಒಂದು 7-8 ವರ್ಷಗಳ ಹಿಂದೆ ಇರುವಂಥ ತೊಕ್ಕೊಟ್ಟು ಈಗ ನಮಗೆ ಇಲ್ಲ. ನಮಗೆ ಈಗ ಮಾಡರ್ನೈಸ್ಡ್ ತೊಕ್ಕೊಟ್ಟು ಆಗಿದೆ. ಇಲ್ಲೀಗ ಸೂಪರ್ ಬಜಾರ್ಸ್ ಕೂಡ ಸ್ಟಾರ್ಟ್ ಆಗ್ತವೆ. ಈ ಸಿಟಿ ಸೆಂಟರ್ ಅಂಥದ್ದು ಮಾಲ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ಇನ್ನು ಕೆಲವೇ ದಿನಗಳುಂಟು. ಈ ಫ್ಲೈಓವರನ್ನು ಕೆಲವೇ ದಿನಗಳಲ್ಲಿ ಇದು ಕೂಡ ರೆಡಿ ಆಗ್ತದೆ. ಹೀಗೆ ಇಲ್ಲಿ ಡೆವಲಪ್ಮೆಂಟ್ ಬಹಳ ವೇಗವಾಗಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ತೊಕ್ಕೊಟ್ಟಿನಲ್ಲಿ ಒಂದು ಬ್ರಾಂಚ್ ಮಾಡಿದ್ದು, ಶಾಖೆ ಸ್ಥಾಪನೆ ಮಾಡಿದ್ದು ಖಂಡಿತವಾಗಿಯೂ ಜನರಿಗೆ ವಿವಿಧ ರೀತಿಯಲ್ಲಿ ನೆರವು ಖಂಡಿತ ಆಗ್ತದೆ. ಅದೇ ರೀತಿ ಈ ಸರ್ಕಾರ ವತಿಯಿಂದ ಈ ಅಲ್ಪಸಂಖ್ಯಾತರಿಗೆ ಡ್ರೈವಿಂಗ್ ಗೊತ್ತಿದ್ದವರಿಗೆ ಒಂದು ಬ್ಯಾಜ್ ಮಾಡಿ ಅವರಿಗೆ ಒಂದು ಟ್ಯಾಕ್ಸಿ ಮಾಡಲಿಕ್ಕೆ ಸರ್ಕಾರದ ಸವಲತ್ತುಗಳುಂಟು. ಇದನ್ನೆಲ್ಲ ಈ ನೀವೆಲ್ಲ ಒಟ್ಟು ಸೇರಿ ಎಲ್ಲರಿಗೆ ಬರುವ ಹಾಗೆ ಸವಲತ್ತು ತೆಗೆದುಕೊಳ್ಳುವ ಹಾಗೆ ಈ ಸಂಘಟನೆ ಮುಖಾಂತರ ನೀವು ಮಾಡಲಿಕ್ಕೆ ಸಾಧ್ಯ ಉಂಟು. ಬೇರೆ ಬೇರೆ ತುಂಬ ಚಿಂತನೆಗಳನ್ನು ನಡೆಸಲಿಕ್ಕೆ ನಿಮಗೆ ಸಾಧ್ಯವಾಗಲಿ. ಹಾಗೂ ಐವನ್ ಡಿಸೋಜರ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಮತ್ತು ಪ್ರತಿಯೊಂದು ನಗರಗಳಲ್ಲಿ ಒಂದೊಂದು ಶಾಖೆ ಸ್ಟಾರ್ಟ್ ಆಗಲಿ. ಎಲ್ಲ ಆಟೋ ರಿಕ್ಷಾದವರಿಗೆ ಮತ್ತು ಕಾರು ಚಾಲಕರಿಗೆ, ಮಾಲಕರಿಗೆ ಎಲ್ಲರಿಗೆ ಒಂದು ನೆರವಾಗುವಂಥ ಒಂದು ಸವಲತ್ತು, ಫೈನಾನ್ಷಿಯಲ್ ನೆರವು ಅವರಿಗೆ ಬರಲಿ ಎಂದು ಹೇಳಿ ನಾನು ಇವತ್ತು ಶುಭ ಹಾರೈಸುತ್ತಾ ದೇವರ ವರಗಳನ್ನು, ದೇವರ ಆಶೀರ್ವಾದವನ್ನು ನಮ್ಮೆಲ್ಲರ ಮೇಲೆ, ಈ ಸಂಸ್ಥೆಯ ಮೇಲೆ ಹಾಗೂ ಇದನ್ನು ನಡೆಸಿಕೊಂಡು ಹೋಗುವಂಥ ಎಲ್ಲ ಸಿಬ್ಬಂದಿ ಹಾಗೂ ಅಧ್ಯಕ್ಷರ, ಡೈರೆಕ್ಟರ್ಸ್ರಿಗೆ ಎಲ್ಲರಿಗೆ ನಾನು ಶುಭ ಕೋರಿ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಮಾಲೀಕರಾದ ಕ್ರಿಸ್ಟಿ ಬಂಗೇರರವರು ದಯವಿಟ್ಟು ವೇದಿಕೆ ಬಂದು ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಂತ ವಿನಂತಿಸ್ತೀನಿ. ಅವರು ಡೆನಿಸ್ ಲೋಬೋ ರಶೀದಿಯನ್ನು ಅವರಿಗೆ ಹಸ್ತಾಂತರ ಮಾಡ್ತಿದ್ದಾರೆ, ರೆವರೆಂಟ್ ಫಾದರ್. ಈಗ ಜೆರಾಲ್ಡ್ ಪಿಂಟೋರ್ ಅವರು ಬರಬೇಕು. ಠೇವಣಿ ಇಡುವವರು ದಯವಿಟ್ಟು ಮೇಲೆ ಹೋಗಿ ಠೇವಣಿ ಶ್ರೀ ಎಂ ದಿನೇಶ್ ಕುಂಪಾಲಲ್ ಅವರಿಂದ ಹಿತ ನೋಡಿ. ಕಾರು ಮತ್ತು ರಿಕ್ಷಾ ಚಾಲಕ ಮಾಲಕರ ಕಷ್ಟಕ್ಕೆ ಇವತ್ತು ಸ್ಪಂದನೆ ಕೊಡುವ ಸಂಸ್ಥೆ ಬಹಳ ಕಡಿಮೆ, ವಿರಳ ಸಂಖ್ಯೆಯಲ್ಲಿದೆ. ಅದರಲ್ಲಿಯೂ ನಮ್ಮ ಹತ್ತಿರದಲ್ಲಿ ಇರುವಂಥ ಮ್ಯಾಕ ಸೊಸೈಟಿಯವರು ಈ ಭಾಗದ ರಿಕ್ಷಾ ಮತ್ತು ಕಾರು ಚಾಲಕ ಮಾಲಕರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಸಂಸ್ಥೆಯನ್ನು, ಆರ್ಥಿಕವಾಗಿ ಮೇಲೆತ್ತುವಂಥ ಒಂದು ಸಂಸ್ಥೆಯನ್ನು ಇಲ್ಲಿ ನಮ್ಮ ಬಳಿಗೆ ತಂದಿರುವುದು ನಮಗೆಲ್ಲರಿಗೂ ಇವತ್ತು ಶುಭ ದಿನ. ನಮಗೆ ಒಳ್ಳೆಯ ದಿನ, ಡ್ರೈವರ್ನವರಿಗೆ ಒಳ್ಳೆಯ ದಿನ ಪ್ರಾರಂಭ ಆಗಿದೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದರಲ್ಲೂ ಕೂಡ ಈ ಹಿಂದೆ ಬೀಸ್ ರೋಡ್ ಮಂಗಳೂರು, ಸುಳ್ಯ, ಪುತ್ತೂರು ಕಡೆ
ಕಾರುಗಳು ಬಹಳಷ್ಟು ಸೇವೆಯನ್ನು ಕೊಡಲು ಈ ಒಂದು ಸಂಸ್ಥೆ ಸಹಕಾರಿ ಆಗಿದೆ ಹಿಂದಿನ ದಿನಗಳಲ್ಲಿ. ಆ ಸಹಕಾರಿ ಆದ್ದರಿಂದ ಬಹಳಷ್ಟು ಚಾಲಕರು ಮಾಲಕರಾಗಿದ್ದಾರೆ. 1 ಗಾಡಿ ಇದ್ದವರು 2 ಗಾಡಿ ತೆಗೆದಿದ್ದಾರೆ, 2 ಗಾಡಿ ಇದ್ದವರು 4 ಗಾಡಿ ತೆಗೆದಿದ್ದಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಒಂದು ಹೊಸ ಜೀವನಕ್ಕೆ ಈ ಒಂದು ಸಂಸ್ಥೆ ಬಹಳ ಒಂದು ಉಪಕಾರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಖಂಡಿತವಾಗಿಯೂ ಮ್ಯಾಕ ಸೊಸೈಟಿಯನ್ನು ಯಾರು ಕೂಡ ಚಾಲಕ ಮಾಲಕರು ಮರಿಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅದು ಅವರ ಪೆಟ್ರೋಲ್ ಬಂಕ್ ಇರ್ಬೋದು. ನಾನು ಕೂಡ ರಿಕ್ಷಾದಲ್ಲಿ ಒಂದು ಸಮಯದಲ್ಲಿ ದುಡಿತಿದ್ದೆ. ರಿಕ್ಷಾದಲ್ಲಿ ದುಡಿಯುವಾಗ ನಾವು ಎಲ್ಲರೂ ಬಲ್ಮಠ ಸೊಸೈಟಿಗೆ ಹೋಗಿ ಪೆಟ್ರೋಲ್ ಹಾಕ್ತಿದ್ದೆವು. ಯಾಕೆಂತ ಹೇಳಿದರೆ ಅಷ್ಟು ಒಂದು ನಂಬಿಕೆ, ನಮಗೆ ವಿಶ್ವಾಸದ ಒಂದು ಪೆಟ್ರೋಲ್ ಬಂಕ್ ಇದ್ದರೆ ಅದು ಬಲ್ಮಠದ ಒಂದು ಪೆಟ್ರೋಲ್ ಬಂಕ್. ಅದರಲ್ಲಿ ನಮಗೆ ಗ್ಯಾರಂಟಿ. ವಾಯಿಲಲ್ಲಿ ಕೂಡ ನಾವು ಮುಂಚಿನ ರಿಕ್ಷಕ್ಕೆ ವಾಯಿಲ್ ಮತ್ತು ಪೆಟ್ರೋಲ್ ಸೇರಿಸಿ ಹಾಕ್ತಿದ್ದೆವು. ಅಷ್ಟು ಅಲ್ಲಿನ ವಾಯಿಲು ಯಾವುದೇ ಒಂದು ಇದರಲ್ಲಿ ಯಾವುದೇ ಒಂದು ವಂಚನೆ ಮಾಡ್ತಾ ಇರಲಿಲ್ಲ. ನಮಗೊಂದು ಬಹಳಷ್ಟು ನಂಬಿಕೆಯಿಂದ ನಾವು ಅಲ್ಲಿ ವ್ಯವಹಾರ ಮಾಡ್ತಿದ್ದೆವು. ನಮಗೆ ಕೂಡ ತುಂಬ ಖುಷಿ ಆಗ್ತಿದ್ದೆವು. ಅಂಥ ಒಂದು ಸಂಸ್ಥೆ ಇಲ್ಲಿ ನಮ್ಮ ಬಳಿಗೆ ಬಂದಿದೆ ಅಂತ ಬಹಳ ಇನ್ನೂ ಅಷ್ಟು ಖುಷಿ ಆಗ್ತಿದೆ. ಕರ್ನಾಟಕ ರಾಜ್ಯದ ಗಂತವ್ಯತ್ತ ಸರ್ಕಾರದ ನಿಮ್ಮೆಲ್ಲರ ನಾಯಕರು, ಸರ್ಕಾರದ ಸಚಿವರು ಆದಂಥ UT ಖಾದರ್ ಅವರು ಈಗ ಇಲ್ಲಿಗೆ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮ್ಯಾಕೋ ಸೊಸೈಟಿಯ ಪರವಾಗಿ ನಾನೇ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಿಕ್ಷಾ ಮತ್ತು ಕಾರಾಗಲಿ ಅಥವಾ ಸಾರಿಗೆ ವಾಹನ ಆಗಲಿ, ಒಬ್ಬ ಹೊಸ ವಾಹನ ತೆಗೆಯುವಾಗ 5 ವರ್ಷ ತನಕ ತನ್ನ ವಾಹನದ ಸಾಲವನ್ನು ಕಟ್ಟಿ 5 ವರ್ಷ ಪೂರ್ತಿ ಮಾಡ್ತಾನೆ. ಆದರೆ ಅವನ ಸ್ವಂತಕ್ಕಾಗಿ ಏನಾದರೆ ವಾಹನದ ಮೇಲೆ ಸಾಲ ತೆಗೆದು ಸ್ವಂತಕ್ಕಾಗಿ ಏನಾದರೂ ಮಾಡಲಿಕ್ಕೆ ಹೋಗುವಾಗ ಯಾವುದೇ ಒಂದು ಸಂಸ್ಥೆ ಮುಂದೆ ಬರುವುದಿಲ್ಲ. ಆದರೆ ಮೈಕ್ರೋ ಸೊಸೈಟಿಯವರು ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಒಂದು 10 ವರ್ಷದ ಒಳಗಿನ ವಾಹನಕ್ಕಾದರೂ ಕೂಡ ಸಾಲ ಕೊಡುವ ಮೂಲಕ ಚಾಲಕ ಮಾಲಕರಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಲಿ. ಇದೊಂದು ಬಹಳ ಉತ್ತರೋತ್ತರ ಈ ಒಂದು ಸಂಸ್ಥೆ ಅಭಿವೃದ್ಧಿ ಆಗಲಿ. ಇದರ ಸಂಘದ ಎಲ್ಲ ಸದಸ್ಯರಿಗೆ ಬಹಳಷ್ಟು ವಿಶ್ವಾಸದಿಂದ ಈ ಸಂಘದಲ್ಲಿದ್ದಾರೆ. ಆ ವಿಶ್ವಾಸವನ್ನು ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ಈ ಸಂಘದಲ್ಲಿ ಎಲ್ಲ ಸದಸ್ಯರಿಗೆ ತುಂಬ ಗೌರವ ಇದೆ. ಅಲ್ಲಿ ಒಳ್ಳೆಯ ಅಧ್ಯಕ್ಷರಿದ್ದಾರೆ. ಐವನ್ ಡಿಸೋಜರ್ ಅವರು ಇದ್ದಾರೆ. ಐವನ್ ಡಿಸೋಜರ್ ಇದ್ದಾರೆ ಅಂತ ಹೇಳಿದರೆ ಎಲ್ಲರೂ ಬರ್ತಾರೆ. ಯಾಕಂತ ಹೇಳಿದರೆ ಐವನ್ ಡಿಸೋಜರ್ ಅವರು ಎಷ್ಟು ಉತ್ತುಂಗಕ್ಕೆ ಮೇಲೆಗೆ ಹೋದರೂ ಕೂಡ ಅವರ ತಳಮಟ್ಟದ ಕಾರ್ಯಕರ್ತರನ್ನು ಕೈ ಬಿಡುವುದಿಲ್ಲ. ಅದಕ್ಕೆ ಉದಾಹರಣೆ ಅವರಿಗೂ ಯಾವುದೋ ಒಂದು ಕಾಲದಲ್ಲಿದ್ದ ಸ್ನೇಹಿತರಾಗಿರ್ಬೋದು, ಅವರ ಸಂಘಟನೆಯಲ್ಲಿ ಕೆಲಸ ಮಾಡಿದ ಕಾರ್ಮಿಕರಾಗಿರ್ಬೋದು, ಅವರನ್ನು ಇವತ್ತು ಗುರುತಿಸಿ ಈ ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿ, ಅಲ್ಲದೆ ಈ ಒಂದು ಸಂಸ್ಥೆಯಲ್ಲಿ ದೊಡ್ಡ ಮಟ್ಟದ ನಿರ್ದೇಶಕರಾಗಿ ಮಾಡಿದಂಥ ಒಂದು ಕೀರ್ತಿ ಇದ್ದರೆ ಅದು ಐವನ್ ಡಿಸೋಜರ್ ಅವರು. ಮುಗಿದಿದೆ, ಅಧ್ಯಕ್ಷರ ಭಾಷಣ ಇಲ್ಲ, ಮತ್ತು ಅತಿಥಿಗಳೆಲ್ಲ ಮಾತಾಡಿ ಆಗಿದೆ. ಕೊನೆಯ ಮಾತಾಡಲಿಕ್ಕಿರುವಂಥವರು UT ಖಾದರ್ ಅವರು. ನಾನು ಅವರು ಬರುವ ಮುಂಚೆ 2 ಮಾತು ಹೇಳಿದ್ದೆ. ಒಂದು, ಸೊಸೈಟಿ ಇನಾಗ್ರೇಷನ್ಗೆ ಅವರು 4 ಕಾಲಿನಲ್ಲಿ ಸುತ್ತಾಡ್ತಕ್ಕಂಥ ವ್ಯಕ್ತಿ. 2 ಕಾಲು ಇಲ್ಲಿ, 2 ಕಾಲು ಅಲ್ಲಿ. ರಾತ್ರಿ ಬೆಂಗಳೂರಿಗೆ ಹೋದರೂ ಬರಬೇಕಾದಾಗ ಫ್ಲೈಟ್ ಸರಿಯಾಗಿ ಸಿಗಿದ್ರೆ ಅವ್ರು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಭಾರತ ದೇಶದ ರಾಷ್ಟ್ರಾಧ್ಯಕ್ಷರು ಬಂದು ಅವರನ್ನು ಕಳಿಸಿಕೊಟ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದಾರೆ. ಮತ್ತು ಈ ಭಾಗದ ಜನಪ್ರಿಯ ಶಾಸಕರವರು, ರಾಜ್ಯದ ಪ್ರತಿಭಾನ್ವಿತ ಮಂತ್ರಿಗಳಲ್ಲಿ ನಂಬರ್ 1 ಇಸ್ UT ಖಾದರ್ ಅಂತ 2ನೇ ಮಾತಿಲ್ಲ. ಮತ್ತು ಮೋಸ ದಗೆ ಇದು ಅವರ ಇಲ್ಲ. ಹಾಗಾಗಿ ಅವರು ಎಲ್ಲಿ ಹೋದರೂ ಯಶಸ್ವಿಯನ್ನು ಕಂಡಿದ್ದಾರೆ. ಅದು ನಮಗೆಲ್ಲರಿಗೂ ಸಂತೋಷ. ನಾನು ಇನ್ನೊಂದು ಕಾರ್ಯಕ್ರಮ ಹೇಳಿದ್ದೆ, ರಸ್ತೆಯನ್ನು ಇವತ್ತು ಅವರು ಭಾರತೀಯ ಇದ್ದುದರಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ದೆ. ಇಲ್ಲಿ ಮಾತಾಡುವಾಗ ಹೇಳಿದ್ದೆ ಗುರುಗಳ ಹತ್ರ, ಅದನ್ನು ಇನ್ನೊಮ್ಮೆ ಮಾಡೋಣ ಫಾದರ್, ಶಾಸಕರು ಬಂದು ಲೇಟ್ ಆದರೆ ಬಂದರೆ ಮಾಡೋಣ, ಇಲ್ಲದಿದ್ದರೆ ಶಾಸಕರು ಇದ್ದೇ ಮಾಡೋಣ ಅಂತ ಹೇಳಿದ್ದೆ. ಫಾದರ್ ಒಪ್ಪಿದ್ರು ಈ ಸ್ಟೇಜ್ ಮೇಲೆ. ಈಗ ಅವರು ಬಂದಾಗಿದೆ. ಹಾಗಾಗಿ ಅದು 2 ಪಥದ ರಸ್ತೆ ಮಾಡಿದ್ದೇವೆ. ಒಂದು ಪಥ ಮೇಲೆ ಹೋಗಲಿಕ್ಕೆ, ಒಂದು ಪಥ ಕೆಳಗೆ ಬರಲಿಕ್ಕೆ. ನ್ಯಾಷನಲ್ ಹೈವೇ ಥರ ರಸ್ತೆ. ಅದನ್ನು ನಿಮ್ಮ ಕೈಯಿಂದಲೇ ಆಗಬೇಕು ಅಂತೇಳಿ ನಮ್ಮ ಉದ್ದೇಶ ಇತ್ತು. ಪಿಯೂಸ್ ಅವರು ಮೇಲೆ ಕೆಳಗೆ ಮಾಡಿ ಪಂಚಾಯತಿಗೆ ಮಾಡಿ 2 ರಸ್ತೆ ಮಾಡಿದ್ದಾರೆ. ಇಲ್ಲಿದ್ದರೆ ಒಂದೇ ರಸ್ತೆ ಇದ್ದದು, ಅವ್ರ ಪಂಚಾಯತಿಗೆ 2 ರಸ್ತೆ ಆಗಿದೆ. ಹೌದು, ಕಾಂಪ್ರಮೈಸ್ ಮಾಡಿ ಯಾಕೆಂದರೆ ನಾವು ಜನರ ಜೊತೆ ಇರಬೇಕು ತಾನೆ, ಹಾಗೆ ಮಾಡಿದ್ದಾರೆ. ಹಾಗಾಗಿ ನಾನು ಆ ರಸ್ತೆ ಉದ್ಘಾಟನೆ ಸನ್ಮಾನ್ಯ UT ಖಾದರ್ ಅವರ ಕೈಯಲ್ಲಿ ಆಗಲಿ ಅಂಥೇಳಿ ನಾನು ಆಸೆಪಟ್ಟು ಈ ಒಂದು ಶಾಖೆಯ ಉದ್ಘಾಟನೆಗೆ ಬಂದಂಥ UT ಖಾದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತ ಬಯಸಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎಲ್ಲಿ ಏನೋ ಕಾರ್ಯಕ್ರಮ ಇದ್ದರೂ UT ಖಾದರ್ ಅವರು ತಮ್ಮದೇ ಆದ ಛಾಪನ್ನು ಒತ್ತಿದ್ದಾರೆ. ಅವ್ರ ತಂದೆಯವರು ಈ ಭಾಗದ ಜನಪ್ರಿಯರಾಗಿದ್ದರು. ತಂದೆಯವರಿಗೆ ಟಿಕೆಟ್ ಸಿಗದೇ ಇದ್ದಾಗ ಕೂಡ ಅವರು ಜನಸಂಪರ್ಕ ಅಥವಾ ಜನರ ಜೊತೆ ಪ್ರೀತಿ ವಿಶ್ವಾಸವನ್ನು ಕಡಿಮೆ ಮಾಡಿರಲಿಲ್ಲ. ನನಗೆ ಭಾಳ ಜೂನಿಯರ್ ಅವರು. ನಾನು ಕಾಂಗ್ರೆಸ್ಗೆ ಸೇರಿದಾಗ
ನನಗೆ ಇದ್ದು ನೆನಪಿದೆ ಯುಟಿ ಖಾದರ್. ಫಸ್ಟ್ ಅವರು ಬೈ ಎಲೆಕ್ಷನ್ಗೆ ನಿಂತರು. ಈಸ್ ಎ ಜೂನಿಯರ್, ನನ್ನ ಕಾಲೇಜಲ್ಲಿ ಜೂನಿಯರು, ಆಲ್ ಕಾಲೇಜಲ್ಲಿ ಜೂನಿಯರು, ಯೂನಿವರ್ಸಿಟಿಯಲ್ಲಿ ಜೂನಿಯರು. ಆದರೆ ಅವರು ಪ್ರಥಮ ಬಾರಿ ತಂದೆ ತೀರುವಂಥ ಸಂದರ್ಭದಲ್ಲಿ ಅವರಿಗೆ ಟಿಕೆಟಿಗೆ ಅವಕಾಶ ಬಂದಾಗ ಅವರು ಫಸ್ಟ್ ಇಲೆಕ್ಷನ್ ಏಜೆಂಟನ್ನು ನನ್ನನ್ನು ಮಾಡಿದರು. ಬಹುಶಃ ಯಾರ್ತ ಕೇಳಿದ್ದಿದ್ರೆ ಆ ಇಲೆಕ್ಷನ್ ಏಜೆಂಟ್ ಫಾರ್ಮ್ಗೆ ದಸ್ಕದಾಗಲಿಕ್ಕೆ ನಿಮ್ಮಿಂದ ಸಾಧ್ಯ ಇರಲಿಲ್ಲ. ಅವರು ಆಚೆ ನೋಡಲಿಲ್ಲ, ಒಂದು ರೂಮಿನೊಳಗೆ ಹೋದರು, ಸಿಗ್ನೇಚರ್ ಹಾಕಿ ಅವರ ರಿಲೇಟಿವ್ ಕೈಲಿ ಕೊಟ್ಟರು. ಐವನ್ ಈಸ್ ಅಪಾಯಿಂಟೆಡ್ ಆ್ಯಸ್ ಎ ಇಲೆಕ್ಷನ್ ಏಜೆಂಟ್ ಆಫ್ UT ಖಾದರ್, ದಟ್ ಟು ಫಾರ್ ಎ ಬೈ ಇಲೆಕ್ಷನ್ ಮಾಡಿದರು. ಅಲ್ಲಿಂದ ಬಹುಶಃ ನನಗೂ ನನ್ನದೇ ಆದಂಥ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಈ ಸಂದರ್ಭ ನೆನಪಿಸಿಕೊಳ್ಳುತ್ತಾ, ಈ ಭಾಗದಿಂದ ಬಡ ತುಂಬ ಜನ ಡೈರೆಕ್ಟರ್ ಮಾಡಿದ್ದೇವೆ. 80% ರಿಕ್ಷಾ ಸಾಲ ಪಡೆದವರು ಈ ಭಾಗದ ಜನತೆ ನಮ್ಮ ಮ್ಯಾಕೋ ಸೊಸೈಟಿಯಿಂದ. ಸುಲಭವಾಗಿ ಸಾಲ ಕೊಡುವಂಥ ಸಂಸ್ಥೆ ಇದ್ದರೆ ಅದು ಮ್ಯಾಕೋ. ಎಷ್ಟು ತೆಗೆದುಕೊಂಡಿದ್ದಾರೆ ಅಷ್ಟನ್ನು ಹಿಂದೆ ಕಟ್ಟಿದ್ದಾರೆ. ಅವರು ಪ್ರಗತಿ ಆಗಿದ್ದಾರೆ, ಸಂಸ್ಥೆಯು ಪ್ರಗತಿ ಆಗಿದೆ. 40 ವರ್ಷದ ಚರಿತ್ರೆ ಇರುವಂಥ ಈ ಸಂಸ್ಥೆ ಫ್ರೆಡ್ ಬಿ ಪಿರೇರ್ ಅವರು ಸ್ಥಾಪನೆ ಮಾಡಿದ್ದು ಬರೇ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗೆ ಸಾಲ ಬ್ಯಾಂಕುಗಳು ಕೊಡ್ತಿರಲಿಲ್ಲ. ಅವರಿಗೆ ಸಾಲ ಕೊಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು ಉತ್ತಮ ಪರಿಸ್ಥಿತಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಕೂಡ ಇದೆ ಅಂಥೇಳಿ ಅವರಿಗೆ ನಾವು ಕ್ಯಾಲೆಂಡರ್ ಮಾಡ್ತಾಯಿದ್ದೇವೆ. ಫಸ್ಟ್ ಟೈಮ್ ಸೊಸೈಟಿಯಿಂದ ಮಾಡುವಂಥದ್ದು ಕ್ಯಾಲೆಂಡರ್ಗಳು, ಅದನ್ನು ಒಂದು ಬಾಕಿ ಇಟ್ಟಿದ್ದೇವೆ. ನಾವು ಇನಾಗ್ರೇಟ್ ಮಾಡಿ ಭಾಷಣ ಮಾಡಿ ನಂತರ ರಸ್ತೆಯನ್ನೊಂದು ನೀವು ಉದ್ಘಾಟನೆ ಮಾಡಿ ಗುರುಗಳಿಗೆ ಬಿಟ್ಟುಕೊಡಿ. ಹೊಸ ವರ್ಷದ ಕ್ಯಾಲೆಂಡರನ್ನು ನಮ್ಮ ನೆಚ್ಚಿನ ಸಚಿವರು ಈಗ ತಾನೇ ಉದ್ಘಾಟಿಸಿದ್ದಾರೆ. ನಮ್ಮ ಕಾರು ಚಾಲಕರ ಮಾಲಕರ ಸಂಘದ ಅಧ್ಯಕ್ಷ ದಿನೇಶ್ ಕುಂಪಾಲ್ ಕೂಡ ಬಹುಶಃ ಈ ನಮ್ಮ ಸೊಸೈಟಿ ಭಾಗಕ್ಕೆ ನಮಗೆ ಹೇಳ್ತಾ ಇದ್ದು, ನನಗೆ ಹಾಕಿದ್ದು ಅತ್ಯಂತ ಒಂದು ಭಾವನಾತ್ಮಕ ಸಂಬಂಧ ಹೇಳಿದೆ. ಅದರ ಸ್ವಲ್ಪ ಕೆಳಗೆ ನನ್ನ ಮನೆ ಇತ್ತು, ಅಜ್ಜಿ ನಾವು ಅಲ್ಲೇ ಬಹುಶಃ ಇದ್ದದ್ದು. ಅದರ ಹಿಂದೆ ನಮ್ಮ ಬಲ್ಮಾಟ ಗ್ರೌಂಡ್ ನಿಂತು, ನಮ್ಮ ಬಲ್ಮಾಟ 11 ಅಂತ ನಮ್ಮ ಕ್ರಿಕೆಟ್ ಟೀಮ್ ಇತ್ತು. ಕ್ರಿಕೆಟ್ ಮತ್ತು ಫುಟ್ಬಾಲ್ ಟೀಮ್. ನಾವು ಸ್ಕೂಲಿಗೆ ಹೋಗುವಾಗ ನಾವು ಬೆಳಿಗ್ಗೆ ರಜೆಯ ಕಾಲದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಬಹುಶಃ ಅಲ್ಲೇ ನಮ್ಮ ಆಟ. ಆ ಸಂದರ್ಭದಲ್ಲಿ ಅದರ ಮ್ಯಾಕ್ರೋ ಸೊಸೈಟಿ ಹಿಂದುಗಡೆ ನಮ್ಮ ಫ್ರೆಂಡ್ಸ್ನೆಲ್ಲ ಮನೆಗಳಿತ್ತು. ಸಂದೀಪ್ ರೈ ಇರಲಿ, ಇನ್ನಿತರ ಒಂದು ಏನಿದೆ ಟೆನ್ನಿಸ್ ಕೋರ್ಟ್ ಎಲ್ಲ ಜಸ್ಟ್ ಬಿಹೈಂಡ್ ದ್ಯಾಟ್. ಈ ಹೋಗೋದೇ ಈ ಮ್ಯಾಕ್ರೋ ಸೊಸೈಟಿಯಿಂದ ಪಂಪಿಂದಾಗಿ ಅಲ್ಲಿ ಒಳಗೆ ಹೋಗೋದು, ಯಾಕೆಲ್ಲ ದೂರಾಗಿ ಬರಬೇಕಂತೇಳಿ ನನಗೆ ಭಯ. ಯಾಕೆ ಏನಾದರೂ ಫುಟ್ಬಾಲ್ಗೆ ನಮಗೆ ಗಾಳಿ ಆಗಬೇಕಾ, ನಮ್ಮ ಜ್ಯೋತಿಯಲ್ಲಿ ಕೋಕಿಲ ನನ್ನ ಪಂಪಿಗೆ ಹೋಗಬೇಕು, ನಡಿಬೇಕು. ನಾವು ಹೋಗಿ ಇಲ್ಲಿ ನಮ್ಮ ಯಾಕೆ ಒಂದು ಸೈಕಲ್ ಪಂಪಲ್ಲಿ ಅಷ್ಟು ನಡಿಕೊಂಡು ಹೋಗಬೇಕು. ಗ್ರಾಚಾರಕ್ಕೆ ಇಲ್ಲಿಗೆ ಹೋಗೋದು ಯಾವುದು ನಮ್ಮ ಈ ಪಂಪಿಗೆ. ಸ್ವಲ್ಪ ಜಾಸ್ತಿ ಗಾಳಿ ಬಂದ ತಕ್ಷಣ ಫುಟ್ಬಾಲ್ 2 ಭಾಗ ಆದ ಕಾರಣ ಭಾಳಷ್ಟು ಫುಟ್ಬಾಲ್ ಹೋಗಿದೆ. ಯಾಕೆಂದರೆ ನಮ್ಮ ಅರ್ಜೆಂಟಲ್ಲಿ ಇಲ್ಲಿಗೆ ತರೋದು, ಗಾಳಿ ಹಿಡಿಯುವಾಗ ಸ್ವಲ್ಪ ಜಾಸ್ತಿ ಆದರೆ ಇದು 2 ಪೀಸ್ ಆಗಿ ಬಿಡ್ತದೆ. ಯಾಕೆ ಆ ಪ್ರೆಷರ್ ಪಂಪಲ್ಲಿ ಇವತ್ತು ನಾವು ಹೊತ್ತು ಸೊ ಯಾವಾಗಲೂ ನಾವು ರಜೆಯಲ್ಲಿ ಬಹುಶಃ ಮ್ಯಾಕ್ರೋ ಸೊಸೈಟಿ ಹೋಗೋದ್ರಿಂದ ಆಗಲಿ ಕೂಡ ಮ್ಯಾಕ್ ಒಂದು ಎಲ್ಲರಿಗೂ ದೊಡ್ಡ ಮಟ್ಟದ ಗೌರವಗಳು ಅಂತ ಹೆಸರು. ನನ್ನ ಬಹುಶಃ ಅವತ್ತು ನಮ್ಮ ಕುಟುಂಬದ ಕಾರಣ ಅಜ್ಜರ ಕಾರ್ಯವಾಗಿ ಯಾರಿಗೆ ಹೇಳ್ತಾರೆ ಅಲ್ಲಿಗೆ ಹೋಗಿ ಬೇರೆ ಅಲ್ಲಿ ಕೂಡ ಹೋಗಬೇಡಿ, ಅಲ್ಲಿ ಭಾಳ ಸಿಸ್ಟಮ್ ಆಗಿ ಭಾಳ ಉತ್ತಮವಾಗಿ ಯಾರಿಗೂ ಕೂಡ ಮೋಸ ಆಗದ ರೀತಿಯಲ್ಲಿ ಬಹುಶಃ ಅವತ್ತಲ್ಲ ನಾವು ಅತ್ಯಂತ ಸಣ್ಣದಿರುವಾಗ ನಾವು ಕೇಳಿಕೊಂಡಂಥದ್ದು. ಸೊ ಇದಕ್ಕೆ ವಿಶೇಷವಾದ ಗೌರವ ಇದೆ ಮ್ಯಾಕ್ರೋ ಸೊಸೈಟಿಗೆ. ಇದೆಲ್ಲ ಗೌರವ ಇನ್ನೂ ಕೂಡ ಜಾಸ್ತಿ ಆಗುವಂಥ ವಿಶ್ವಾಸನೆ ಖಂಡಿತವಾಗಿ ಇವತ್ತಿದೆ. ಅದರ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ತಾವು ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಈ ನಮ್ಮ ಆಟೋ ಚಾಲಕರಿರಲಿ, ಕಾರ್ ಚಾಲಕರಿರಲಿ ಬೇಕಾಗುವಂಥ ವ್ಯವಸ್ಥೆಯನ್ನು ಖಂಡಿತವಾಗಿ ತಾವು ಇವತ್ತು ಮಾಡ್ತೀರಿ ಎಂಬ ವಿಶ್ವಾಸ ಕೂಡ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ನೂತನಾಗಿ ಬರುವಂಥ ಏನೇ ಯೋಜನೆಗಳೇ ಐವನ್ ಡಿಸೋಜ ಸಾಮರ್ಥ್ಯ ಅಧ್ಯಕ್ಷರಾಗಿದ್ದಾರೆ. ನಮಗೆ ಅತ್ಯಂತ ಇವತ್ತು ಆತ್ಮೀಯರು. ಈಗಾಗಲೇ ಹೇಳಿದಾಗೆ ನಾವು ಕಾಲೇಜಲ್ಲಿ ಮಾತ್ರ ಅಲ್ಲ, ಸ್ಟೂಡೆಂಟ್ ಯೂನಿಯನಲ್ಲಿ ಮಾತ್ರ ಅಲ್ಲ, ಕೋರ್ಟಲ್ಲಿ ಮಾತ್ರ ಅಲ್ಲ, ರಾಜಕೀಯದಲ್ಲಿ ಕೂಡ ಮತ್ತು ಜೊತೆಯಾಗಿ ಇವತ್ತು ಬರುವಂಥ ಒಂದು ಎಲ್ಲ ಅವಕಾಶ ಕೊಟ್ಟಿದ್ದು ಆದಂಥ ಸಂದರ್ಭ. ಸೊ ಎಲ್ಲ ವಿಚಾರದಲ್ಲೂ ಕೂಡ ಅತ್ಯಂತ ಉತ್ತಮ ಹೋಗುವಂಥ ಅವಕಾಶ ಇವತ್ತು ಮ್ಯಾಕ್ರೋ ಸೊಸೈಟಿಗೆ ಇದೆ. ಸಂದರ್ಭದಲ್ಲಿ ಇದರ ಸದುಪಯೋಗವನ್ನು ನಾವು ಕೂಡ ಪಡ್ಕೊಳ್ಬೇಕು. ನಾವೆಲ್ಲ ಊರಿನವರು ಸಂಪೂರ್ಣವಾಗಿ ಸೊಸೈಟಿಗೆ ತಮ್ಮ ಸಹಕಾರವನ್ನು ಕೊಡುವಂಥ ಮನೋಭಾವವನ್ನು ಹಮ್ಮಿಕೊಳ್ಬೇಕೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಅದರ ಜೊತೆಯಲ್ಲೆಲ್ಲ ನೂತನ ಡೈರೆಕ್ಟರ್ ಯಾರಿದ್ದಾರೆ, ನಾನು ಹೇಳಿದ್ದೆ ಒಂದು ನೋಡಿದಾಗ ಎಲ್ಲ ಘಟಾನುಘಟಿಗಳಿದ್ದಾರೆ, ಏನು ತೊಂದರೆ ಇಲ್ಲ, ಮ್ಯಾಕ್ರೋ ಸೊಸೈಟಿ ಭಾಳ ಸ್ಟ್ರಾಂಗ್ ಆಗಿದೆ ಅಂತ ನಾನು ಮಾತನ್ನು ಕೂಡ ಇವತ್ತು ಹೇಳಿದೆ. ಎಲ್ಲ ನಮ್ಮ ಡೈರೆಕ್ಟ್ರಿಗೆ ನನ್ನ ವಿಶೇಷವಾದ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಬಹುಶಃ ಇಂಥ ಶಾಖೆಯಲ್ಲಿ ಇನ್ನಷ್ಟು ಪ್ರಾರಂಭ ಆಗುವಂಥ ಅವಕಾಶ ಆಗಲಿ, ಸರ್ಕಾರದ ಮತ್ತು ಇನ್ನಿತರ ಏನೆಲ್ಲ ಸವಲತ್ತು ಇವತ್ತು ರಿಕ್ಷಾ ಚಾಲಕರಿಗಿದೆ, ಕಾರ್ ಮಾಲಕರಿಗಿದೆ, ಅದನ್ನೆಲ್ಲ ಒದಗಿಸಿಕೊಳ್ಳೋ ಕೆಲಸ ಕೂಡ ನಮ್ಮ ಸೊಸೈಟಿ ಮುಖಾಂತರ ಬಂದು ನಿಲ್ಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಸಣ್ಣ ಮಟ್ಟದ ಒಂದು ಐವನವರು ಗೊತ್ತಿದೆ, ಸಣ್ಣ ಮಟ್ಟದ ಒಂದು ಗ್ರಾಮೀಣ ಮತ್ತು ನಗರ ಅಂತ ಸಣ್ಣ ಒಂದು ಪರ್ಮಿಟ್ನ ಇಶ್ಯೂ ಇದೆ. ಅದನ್ನು ಕೂಡ ನಾವು ಮತ್ತು ನೀವು ಕೂತ್ಕೊಂಡು ಒಂದು ಸರಿ ಮಾಡಿ ನೆಮ್ಮದಿಯಿಂದ ಬಹುಶಃ ನಮ್ಮ ರಿಕ್ಷಾ ಚಾಲಕ ಮಾಡಲಿಕ್ಕೆ ಸದಾವಕಾಶ ಕೊಡೋಂಥ ವ್ಯವಸ್ಥೆ ಇವತ್ತು ಮಾಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ಬಹುಶಃ ಇವತ್ತು ನಮ್ಮ ನೂತನವಾದ ಸುಂದರವಾದ ನಮ್ಮ ರಸ್ತೆ ಕೂಡ ಇವತ್ತು ನಿರ್ಮಾಣ ಆಗಿದೆ. ನನ್ನ ಕ್ಷೇತ್ರ ಜನರ ಪರವಾಗಿ, ನಮ್ಮ ಚರ್ಚಿನ ಜನರ ಪರವಾಗಿ, ಇಲ್ಲ ಸದಸ್ಯರ ಪರವಾಗಿ ನಮ್ಮ ವಿಧಾನ ಪರಿಷತ್ ನಮಗೆ ಅನುದಾನ ಕೊಟ್ಟಂಥ ಐವನ್ ಡಿಸೋಜರ್ ಅವರಿಗೆ ನನ್ನ ಸರ್ವ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು ಬೇರೆ ಬೇರೆ ಕಡೆ ನಮ್ಮ ಕ್ಷೇತ್ರದ ಬೇರೆ ಬೇರೆ ಕಡೆ ಈ ರೀತಿಯ ಡಬಲ್ ರಸ್ತೆಗೆ ತಮ್ಮೆಲ್ಲ ಅನುದಾನ ಕೊಡಿ ಅಂತ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಅದರ ಜೊತೆ ನಾನು ಫಾದರನ್ನು ಕೂಡ ಅಭಿನಂದಿಸಬೇಕು. ಯಾಕೆ ಅನುದಾನ ಕೊಟ್ಟರು ಕೂಡ ಕೆಲವು ಜಾಗ ಬಿಡುವುದಿಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಉತ್ತಮವಾದ ಮತ್ತು ಇಂಥ ಒಂದು ಏನು ಮೆಮೊರಿಯಲ್ ಮತ್ತು ಮೇಯ್ನ್ ರೋಡಲ್ಲಿ ಇರುವಂಥ ಒಂದು ಆ ರಸ್ತೆಗೆ ಡಬಲ್ ರಸ್ತೆ ಮಾಡಿ ಅವಕಾಶ ಕೊಟ್ಟರೆ ಭವಿಷ್ಯದ 30-40 ವರ್ಷ ತನಕ ಏನಾಗೊಂದು ವಿಚಾರ ಇಲ್ಲ. ನಿಮ್ಮ ಪಕ್ಕದ ಮನೆಗೆ ಈಗ ಏನು ನಿನ್ನೆ 1 ಲಕ್ಷ ಇತ್ತು, ಈಗ ರೇಟ್ 2 ಲಕ್ಷ. ಬರೀ ಡಬಲ್ ರೋಡಲ್ಲಿ ರೇಟ್ ಡಬಲ್ ಆಗ್ತದೆ. ಜಾಗ ಬಿಟ್ಟು ಕೊಟ್ಟ ಕಾರಣ ಈಗ ಅವರ ವ್ಯಾಲ್ಯೂ ಆಫ್ ದಿ ಆ ಲ್ಯಾಂಡ್ ಮತ್ತು ಅಲ್ಲಿಯ ಒಂದು ಅಪಿಯರೆನ್ಸೇ ಇವತ್ತು ಬದಲಾವಣೆ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಇವರು ಬಹುಶಃ ಎಲ್ಲರಿಗೂ ಕೂಡ ಇವತ್ತು ಮಾದರಿಯಾಗುವಂಥ ವಿಚಾರ ಇವತ್ತು ಆಗಲೇ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಕೂಡ ಇವತ್ತು ದೀರ್ಘವಾಗಿ ನಾನು ಖಂಡಿತವಾಗಿ ಮಾತಾಡದೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಈಗಾಗಲೇ ಹಲವಾರು ಯೋಜನೆ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ 450 ಕೋಟಿ ರೂಪಾಯಿಯಲ್ಲಿ ಈಗಾಗಲೇ ಸ್ಯಾಂಕ್ಷನ್ ಆಗಿ ಮುಂದಿನ ತಿಂಗಳು ಟೆಂಡರ್ ಆಗ್ತದೆ. ಬಹುಶಃ ಶಾಶ್ವತವಾದ ಕುಡಿಯುವ ನೀರು ಇಡೀ ಕ್ಷೇತ್ರಕ್ಕೆ ನಾನು ಕಳೆದ ಚುನಾವಣೆ ಸಂದರ್ಭ ಹೇಳಿದೆ, ರಸ್ತೆಗಳು ಬಹುತೇಕ ಆಗಿದೆ, ಇನ್ನು ಸ್ವಲ್ಪ ಏನಿದೆ ಮಾಡಿ ಮುಗಿಸ್ತೇನೆ. ನನ್ನ ಮುಂದಿನ ಗುರಿ ಬಹುಶಃ ನನಗೆ ಸಂಪೂರ್ಣವಾಗಿ ಇವತ್ತೊಂದು ಕುಡಿಯೋ ನೀರು ಕೊಡಬೇಕೆಂದು ನನ್ನ ಮುಂದಿನ ಗುರಿ ಇಡೀ ಕ್ಷೇತ್ರ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ನಾನೇ ನಗರಾಭಿವೃದ್ಧಿ ಸಚಿವವಾಗಿ ಬರುವಂಥ ಅವಕಾಶ ಇತ್ತು. ಅದಕ್ಕೆ ಬಹಳ ಸುಲಭ ಆಯಿತು. ಇವತ್ತು ಬಹುಶಃ ನಾಡಿದ್ದು ಬರುವ ತಿಂಗಳು ನನ್ನ ಕ್ಷೇತ್ರಕ್ಕೆ, ಮುಖ್ಯಮಂತ್ರಿಗಳ ಕ್ಷೇತ್ರಕ್ಕೆ ಮತ್ತು ನಮ್ಮ ಸಿದ್ದರಾಮಯ್ಯ 3 ಕ್ಷೇತ್ರ ಕೂಡ ಎಲ್ಲ ಒಟ್ಟಿಗೆ ಟೆಂಡರ್ ಕರೆಸಿ ಬಹುಶಃ ನಮ್ಮ ಈ ಒಂದು ಆ ಕೆಲಸಕ್ಕೆ ನಾವು ಚಾಲನೆ ಕೊಟ್ಟರೆ ಮುಂದಿನ 2 ವರ್ಷದಲ್ಲಿ ಇಡೀ ಕ್ಷೇತ್ರಕ್ಕೆ ನೇರವಾಗಿ ಬಹುಶಃ ನಮ್ಮ ತುಂಬೆಯಿಂದಲೇ ಈ ಕಡೆ, ಯಾಕೆಂತ ಹೇಳಿದರೆ ನಾವು ಲಾಸ್ಟ್ ಟೈಮ್ ಈ ಕಡೆ ಮಂಗಳೂರು ಕಡೆಯಿಂದ ಮಾಡಿದ್ದೇವೆ. ಈಗ ನೀರು ಕೊಡಿ ಅಂತ ಕೇಳಿದರೆ ಕಾರ್ಪೊರೇಷನ್ ಹೇಳ್ತಾರೆ ಎಂಕ್ಲಿಗೆ ನೀರು ಇಜ್ಜಿ ಮಾಡ, ನಾನು ಇಕ್ಲಿಗೆ ಹೋಲ್ತು ನೀರು ಕೊಡ್ತೀನಿ ಅಂತೇಳಿ. ಅದಕ್ಕೆ ಈಗ ಸಮಸ್ಯೆ ಆಗಬಾರ್ದು ಅಂತೇಳಿ ಫಸ್ಟ್ ನಾವು ಬೇಕಾದಷ್ಟು ನೀರು ಮಾಡಬೇಕು, ಮತ್ತು ಅದಕ್ಕೆ ವ್ಯವಸ್ಥೆ ಮಾಡಬೇಕು ಹೇಳಿ 198 ಕೋಟಿ ರೂಪಾಯಿಯಲ್ಲಿ ಸಪ್ರೇಟಾದ ಡ್ಯಾಮನ್ನು ನಾವು ಹರೆಕಾಲದಿಂದ ಅಡ್ಡಾರಿ ಕಟ್ಟಿ ಬೇಕಾದಷ್ಟು ನೀರನ್ನು ಶೇಖರಣೆ ಮಾಡಿ ಒಂದು 30 ವರ್ಷ ತನಕ ಯಾವುದೇ ಒಂದು ಕೊರತೆ ಇಲ್ಲದೆ ಸಂಪೂರ್ಣವಾದ ಒಂದು ಸುಸಜ್ಜಿತ ಸಿಸ್ಟಮ್ ನಾವು ಅಳವಡಿಸಿಕೊಂಡು ಬರುವಂಥದ್ದು. ಅದರ ಜೊತೆಯಲ್ಲಿ ಇನ್ನಿತರ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಹಲವಾರು ಇವತ್ತು ಅನುದಾನ ಬಿಡುಗಡೆ ಇವತ್ತು ಆಗಿದೆ. ಎಲ್ಲ ಕೆಲಸ ನಾವು ಇವತ್ತು ಮಾಡ್ತೇವೆ. ಕೆಲವು ಯಾವುದು ಇವತ್ತು ಬಾಕಿಯಾಗಿದೆ ಆ ಕೆಲಸ ಕೂಡ ನಾನು ಮಾಡ್ತೇನೆ. ಯಾವುದೇ ಬಹುಶಃ ತಾರತಮ್ಯ ಮಾಡೋಂಥ ವಿಚಾರ ಇವತ್ತು ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಅನುದಾನ ಎಲ್ಲಿ ಇಡಬೇಕಂತೇಳಿ ಭಾಳ ಸ್ಪಷ್ಟ ಗೊತ್ತಿದೆ, ಎಲ್ಲಿ ಇಡಬೇಕು, ಎಲ್ಲಿ ತೆಗಿಬೇಕು, ಮತ್ತು ನಾವು ಹೇಗೆ ಮಾಡಬೇಕಂತೇಳಿ. ಅದಕ್ಕೆ ಇನ್ನೊಬ್ಬರು ಬಹುಶಃ ನಮಗೆ ಇಲ್ಲಿ ಉಪದೇಶ ಯಾಕೆ ನಮಗೆ ಇಲ್ಲಿ ಪಲಕಿ ಅಂತಂಥ ಸಂದರ್ಭ ನಾವು ಬೇಕಾದಾಗ ಇಡ್ತೇವೆ, ಬೇಡದಾಗ ತೆಗಿತೇವೆ, ನಾವು ಇನ್ನೊಂದು ಅನುದಾನ ಕೊಡ್ತೇವೆ, ಬೇರೆ ಒಟ್ಟಾರೆ ಊರನ್ನು ಚಂದ ಮಾಡಿ ಮಾಡುವಂಥ ವಿಚಾರ ನಾವು ಇವತ್ತು ಮಾಡ್ತೇವೆ. ಸೊ ಊರವರಿಗೆ ಏನು ಅದರ ಬಗ್ಗೆ ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ನಮ್ಮ ನಗರ ಪಾಲಿಕೆಯಲ್ಲಿ, ನಮ್ಮ ನಗರ ಪಂಚಾಯತ್ನಲ್ಲಿ, ಅವರು ಕೂತ್ಕೊಂಡು ಅವರ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಮಾಡುವಂಥ ವ್ಯವಸ್ಥೆ ಎಲ್ಲರೂ ಕೂಡ ಮಾಡಲಿ ಅಂತ ಹೇಳಿಕೆ ಬಯಸಿ, ನಾನೊಬ್ಬ ಶಾಸಕನಾಗಿ ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅಂತ ನಾನು ಇವತ್ತು ಹೇಳಿಕೊಂಡು ಯಾವುದೇ ಕೂಡ ಗಡಿಬಿಡಿಲ್ಲದೆ ಇಡೀ ಕ್ಷೇತ್ರದ ಉದ್ದಗಲಕ್ಕೂ ಎಲ್ಲ ಮೂಲಭೂತ ಕೆಲಸ ನಾವು ಇವತ್ತು ಮಾಡ್ತೇವೆ ಅಂತ ಕೂಡ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿ, ಬಹುಶಃ ಐವನ್ ಡಿಸೋಜರ್ಗೆ ಮತ್ತೊಮ್ಮೆ ನನ್ನ ಕತೆಗೆ ನಾನು ಇವತ್ತು ಸಲ್ಲಿಸಿಕೊಂಡು ಒಮ್ಮೆ ರಸ್ತೆಯನ್ನು ಪೋಸ್ಟ್ಪೋನ್ ಮಾಡಿದರು, ಮತ್ತು ಪ್ರೀಪೋನ್ ಮಾಡಿದರು, ಮತ್ತು ಈಗ ಜೊತೆಯಲ್ಲಿ ಆಗುವಂಥ ಅವಕಾಶ ಅದಕ್ಕೆ ಅಷ್ಟೇ ಆದ ಕಾರಣ ನನ್ನ ವಿಶೇಷವಾದ ಸಲ್ಲಿಸಿಕೊಂಡು ನಿಮ್ಗೆಲ್ಲರಿಗೆ ನನ್ನ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ, ನಮ್ಮ ಗುತ್ತಿಗೆದಾರರಾದ ಪಿಯೂಷ್ ಮುಂತೆಯವರಿದ್ದಾರೆ, ಮುಂದಿನಲ್ಲಿ ಭಾಳಷ್ಟು ದೊಡ್ಡ ಗುತ್ತಿಗೆದಾರರಾಗುವಂಥ ಅವಕಾಶ ಯಾವುದು ಅವ್ರದ್ದೆಲ್ಲ ಶಕ್ತಿ ಇದೆ, ಅದು ಬ್ಯಾಂಕಲ್ಲಿ ಇಟ್ಟಾಗೆ ದುಡ್ಡು, ಸರ್ಕಾರದ ದುಡ್ಡು ನೀವು ಟೆನ್ಷನ್ ಮಾಡಬೇಡಿ, ಸಿಕ್ಕದಿದ್ದರೆ
ಅದು ಇವತ್ತಲ್ಲ ನಾಳೆ ಬ್ಯಾಂಕಲ್ಲಿ ಇಟ್ಟಾಗೆ ಸಿಕ್ಕೇ ಸಿಗ್ತದೆ. ಕೈಯಲ್ಲಿ ಕೊಟ್ಟರೆ ಖರ್ಚಾಗ್ತದೆ. ಮೊನ್ನೆ ಕ್ರಿಸ್ಮಸ್ಗೆಲ್ಲ ಖರ್ಚಾಗ್ತಿತ್ತು, ಈಗ ಕೊಡಲಿಲ್ಲಲ್ಲ, ಬಾಕಿ ಆಗಿದೆ ಈಗ. ಆದ ಕಾರಣ ಅದು ಬಾಕಿ ಆಗ್ತದೆ. ಆದ ಕಾರಣ ಖಂಡಿತವಾಗಿಯೂ ನಾವು ಕೂಡ ಸರ್ಕಾರ ಆದಷ್ಟು ಬೇಗನೆ ಯಾಕೆ ಯಾರು ದುಡ್ಡು ಖರ್ಚು ಮಾಡ್ತಾವಾಗ ಬೇಗ ಸಿಗಬೇಕು, ಇಲ್ಲದೆ ಅವರು ಸಮಸ್ಯೆ ಹೊತ್ತು ಒಂದು ವಿಚಾರ ಆಗ್ತದೆ. ಅದನ್ನು ಬಗೆಹರಿಸ ಕೆಲಸ ನಾವು ಮಾಡುವಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಕೃತಜ್ಞತೆ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಮ್ಯಾಕ್ರೋ ಸೊಸೈಟಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ನಮ್ಮ ಧರ್ಮ ಗುರುಗಳಿಗೂ ಊರಿನ ಜನರಿಗೂ ಡೈರೆಕ್ಟರ್ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ. ಗ್ರಾಮದ ಬಬ್ಬುಕಟ್ಟೆ CSI ಬಿಷಪ್ ಸಾರ್ಜೆಂಟ್ ಸ್ಮಾರಕ ದೇವಾಲಯಕ್ಕೆ 5 ಲಕ್ಷ ಅನುದಾನವನ್ನು ಒದಗಿಸಿ ರಸ್ತೆ ಕಾಂಕ್ರೀಟೀಕರಣ ಮಾಡಿಕೊಟ್ಟಂತಹ ನಮ್ಮ ನೆಚ್ಚಿನ ವಿಧಾನ ಪರಿಷತ್ ಶಾಸಕರಾದಂತಹ ಐವನ್ ಡಿಸೋಜರ್ ಅವರಿಗೆ ನಾವು ನಮ್ಮ ಆಲಯದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. ಇವರಿಗೆ ನಮ್ಮ ಸಭಾಪಾಲಕರಾದಂತಹ ರೆವರೆಂಡ್ ಜಯಕುಮಾರ್ ಕೋಟ್ಯಾನ್ ಅವರ ಹೂಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಸಚಿವರಾದಂಥ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರು, ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾದಂತಹ ಸನ್ಮಾನ್ಯ UT ಖಾದರ್ ಅವರಿಗೆ ನಮ್ಮ ಅಯ್ಯನವರು ಹೂಗುಚ್ಛವನ್ನು ನೀಡಿ ಅವರನ್ನು ಕೂಡ ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇವೆ. ಅವರಿಗೂ ಕೂಡ ನಮ್ಮ ಆಲಯದ ಪರವಾಗಿ ನಾವು ತುಂಬುರದ ಸ್ವಾಗತವನ್ನು ಮತ್ತು ಧನ್ಯವಾದವನ್ನು ಸಮರ್ಪಿಸ್ತೇವೆ. ಮತ್ತು ಈ ಕೆಲಸವನ್ನು ಮಾಡಿಕೊಟ್ಟಂಥ ಗುತ್ತಿಗೆದಾರರಾದಂಥ ಪಿಯೂಷ್ ಮೊಂತೆರ್ರವರಿಗೂ ಕೂಡ ನಮ್ಮ ಅಯ್ಯನವರು ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಸಲ್ಯಾಕೊಂದು ರಾಜೇಶ್ ಅವರಿಗೂ, ಬಾಜಿಲ್ ಡಿಸೂಜ್ ಅವರಿಗೂ, ನಿಮ್ಮೋನಕ್ಕನವರಿಗೂ, ಗುತ್ತಿಗೆದಾರ ಪಿಯೂಷ್ ಮೊಂತೆರ್ರವರಿಗೂ, ನಮ್ಮ ಈ ಚರ್ಚಿನ ಎಲ್ಲ ಸಮಿತಿಯ ಸರ್ವ ಸದಸ್ಯರಿಗೂ ಮತ್ತು ನಾಗೇಂದ್ರ ಅವರಿಗೆ ಎಲ್ಲ ನಮ್ಮ ಹಿರಿಯ ಕಿರಿಯರಿಗೆ ನನ್ನ ವಿಶೇಷವಾದ ಶುಭಾಶಯ ನಡೆಸಿಕೊಂಡು ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಜನಪ್ರತಿನಿಧಿಗಳು ಮುಂದೆ ಬಂದು ಕೆಲಸ ಮಾಡಲಿಕ್ಕೆ ನಿಂತಾಗ ಊರಿನವರು, ಪ್ರಮುಖರು, ಧಾರ್ಮಿಕ ಮಂಡಳಿ ಸೇರಿಕೊಂಡು ಸಂಪೂರ್ಣವಾದ ಒಂದು ಅವಕಾಶ ಸಹಕಾರ ಕೊಟ್ಟಾಗ ಯಾವ ರೀತಿಯ ರಸ್ತೆ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹೇಳಿಕೊಂಡು ಇವತ್ತು ಈ ಒಂದು ಚರ್ಚಿನ ಇವತ್ತು ರಸ್ತೆ ಇದಕ್ಕೆ ಪ್ರಮುಖ ಒಂದು ಮಾದರಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇವತ್ತು ಉತ್ತಮವಾದ ದ್ವಿಪಥ ರಸ್ತೆಯನ್ನು ಇವತ್ತು ನಿರ್ಮಿಸಲಾಗಿದೆ. ಎಲ್ಲರಿಗೂ ಕೂಡ ಇದು ಪ್ರಯೋಜನ ಆಗುವಂಥ ಅವಕಾಶ ಕೂಡ ಆಗಿದೆ. ಅದಕ್ಕಾಗಿ ಸರ್ವರಿಗೂ ಅನುದಾನ ಒದಗಿಸಿದ ಐವನ್ ಡಿಸೋಜ್ ಅವರಿಗೂ ಮತ್ತು ಇದಕ್ಕೆ ಸಹಕಾರದ ಸರ್ವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಬಂಗೇರ್ರವರು 2 ಗಣ್ಯರನ್ನು ಒಂದು ಧನ್ಯವಾದವನ್ನು ಸಮರ್ಪಿಸಲಿದ್ದಾರೆ ಅವರಿಗೆ. ಧನ್ಯವಾದಗಳು. ಅದೇ ರೀತಿ ನಮಗೆ ಅನುದಾನ ಆಶೀರ್ವಾದ ಸಹಾಯ ಮಾಡು ನನಗೆ ಎಲ್ಲರ ಕೊರತೆಗಳನ್ನು ನೀಗಿಸಿ ಅಗತ್ಯತೆಗಳನ್ನು ಪೂರೈಸಿ ಶುಭ ಕೃಪೆ ಹಿಂಬಾಲಿಸಲಿಕ್ಕಾಗುವಂತೆ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಬೇಡಿದರೆ ತಂದೆಯೇ, ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರೊಂದಿಗೆ ಈಗಲೇ ಯಾವಾಗಲೂ ನಡೆಸಾಗಲಿ. ಆಮೇಲೆ ಈ ರಸ್ತೆ ಬ್ರಾಂಚ್ ಓಪನ್ ಆಗಬೇಕಾದ್ರೆ ನಾವು ಕಾಂಟ್ರಾಕ್ಟರ್ಗೆ ಹೇಳಿದ್ದೆ, ರಸ್ತೆ ಓಪನ್ ಮಾಡೋದು ಬ್ರಾಂಚ್ ಓಪನ್ ಒಂದೇ ದಿವಸ ಆಗಬೇಕು, ಇದರ ನೆನಪಿಗೆ ಒಂದು ಕೊಡುಗೆ ಆಗಬೇಕು ಅಂತ ಹೇಳಿದ್ದೆ. ನಾನು ಒಂದು ಬತ್ತು ಹೇಳಿದ್ದೆ, UT ಖಾದರ್ ಅದೇ ದಿವಸ ಬರ್ತಾರೆ, ಅವ್ರ ಕೈಯಲ್ಲೇ ಆಗಬೇಕು ಅಂತ. ಸ್ವಲ್ಪ ಬೆಳಿಗ್ಗೆ ಭಾವುಕನಾಗಿ ರಿಯಾಕ್ಷನ್ ಆದೆ, ಅವ್ರ ದೇವರು ಬಿಡಲಿಲ್ಲ. ಅದಕ್ಕೆ ಇದೇ ಒಂದು ನಿದರ್ಶನ, ಒಟ್ಟಿಗೆ ಆಗಬೇಕು ಅಂತ ಆಗಿದ್ದು. ಅದು ನನ್ನ ಮನಸ್ಸಲ್ಲಿ ಹೇಗಿತ್ತು ಅದು ಹಾಗೆ ಆಯಿತು.